ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೇಂದ್ರವೆಲ್, ಮ್ಯಾಂಗ್ಲೋರ್ ಅಂಡ್ ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ. ಹಲೋ ನಮಸ್ತೆ. ಸಿದ್ದಾಸ್ ಸ್ಯಾಮ್ಸಂಗ್ ಪ್ರೆಸೆಂಟ್ಸ್ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ಕರೆಂಟ್ ಅಫೇರ್ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡಿರುವಂಥ ವಿಚಾರ ಬಹುಶಃ ನಿಮಗೆಲ್ಲರಿಗೂ ಗೊತ್ತಿದೆ. ರೈತ ಚೈತನ್ಯ ಯಾತ್ರೆ ಅನ್ನೋದನ್ನು ಬಿಜೆಪಿ ನಾಯಕರು ಆರಂಭ ಮಾಡಿದ್ದಾರೆ ರಾಜ್ಯದಲ್ಲಿ. ನಾಳೆಯ ದಿನ ಅದು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರೋದಕ್ಕೆ ಇದೆ. ಇವತ್ತು ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಅವರ ಟೀಮ್ ರೈತ ಚೈತನ್ಯ ಯಾತ್ರೆಯನ್ನು ಮಾಡ್ತಾ ಇದೆ. ಸೊ ಇಲ್ಲಿ ಪ್ರಶ್ನೆಗಳಿರುವಂಥದ್ದು, ರೈತ ಚೈತನ್ಯ ಯಾತ್ರೆಯನ್ನು ಯಾಕೆ ಮಾಡ್ತಾ ಇದ್ದಾರೆ? ಯಾರಿಗೆ? ರೈತರಿಗೆ ಚೈತನ್ಯವನ್ನು ಕೊಡೋದಕ್ಕೋ, ಅಥವಾ ಪಾರ್ಟಿಗೆ ಚೈತನ್ಯವನ್ನು ಕೊಡೋದಕ್ಕೋ, ಅಥವಾ ಕಾಂಗ್ರೆಸ್ಸನ್ನು ಬೈಯೋದಕ್ಕೆ ಈ ಯಾತ್ರೆ ಯೂಸ್ ಆಗ್ತಾ ಇದೆಯಾ, ಅಥವಾ ಈ ಯಾತ್ರೆಯ ಹಿಂದೆ ಪ್ರಾಮಾಣಿಕ ಕಾಳಜಿ ಕಳಕಳಿ ಏನಾದರೂ ಇದೆಯಾ? ಈ ಎಲ್ಲ ವಿಚಾರಗಳು ಚರ್ಚೆ ಆಗಬೇಕು. ಬಿಜೆಪಿ ಮತ್ತು ಕಾಂಗ್ರೆಸ್ನ ನಾಯಕರಲ್ಲಿ ಅಭಿಪ್ರಾಯಗಳನ್ನು ಕೂಡ ನಾವು ತೆಗೆದುಕೊಳ್ಳಬೇಕು. ಇಬ್ಬರು ಅತಿಥಿಗಳು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಒಬ್ಬರು ಬಿಜೆಪಿಯ ಕಡೆಯಿಂದ ಮಟ್ಟಾರು ರತ್ನಾಕರ್ ಹೆಗಡೆ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಕಾಂಗ್ರೆಸ್ನ ಕಡೆಯಿಂದ ಅಮೃತ್ ಶೆಣೈ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ನಿಮ್ಮನ್ನೇ ಕೇಳಬೇಕು, ಅದೇ ಯಾಕಾಗಿ ಮಾಡ್ತಾ ಇದ್ದೀರಿ ರೈತ ಚೈತನ್ಯ ಯಾತ್ರೆ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಇದೆ. ರಾಜ್ಯದ ಜನ ಕೇಳ್ತಾ ಇದ್ದಾರೆ, ಯಾಕೆ ಇದು ರೈತ ಚೈತನ್ಯ ಯಾತ್ರೆ? ನೋಡಿ, ಇದು ಕೇಳುವ ಪ್ರಶ್ನೆ ಅಲ್ಲ, ಇದೊಂದು ಪ್ರಶ್ನಾರ್ಥಕ ವಿಚಾರವೇ ಅಲ್ಲ. ರಕ್ಷಿತ್ ಅವರಿಗೆ ಗೊತ್ತುಂಟು, ಇವತ್ತು ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಅರಬಾವಿಯ ಆತ್ಮಹತ್ಯೆಯ ನಂತರ ಇವತ್ತು ಈ ರಾಜ್ಯದಲ್ಲಿ ಏನು ನಡೀತಿದೆ ಎಂಬುದನ್ನು, ಇದಕ್ಕೆ ಉತ್ತರ ನಾವು ಚೈತನ್ಯ ಯಾತ್ರೆಯನ್ನು ಯಾಕೆ ಮಾಡ್ತೇವೆ ಎಂಬುದನ್ನು ಜನರಲ್ಲೇ ಉತ್ತರ ಉಂಟು. ಇವತ್ತು ಪ್ರತಿದಿನ ನೀವು ಪತ್ರಿಕೆಗಳನ್ನು ನೋಡಿದರೆ ಅಥವಾ ಮಾಧ್ಯಮವನ್ನು ನೋಡಿದರೆ 6ರಿಂದ 8 ಜನ ಇವತ್ತು ಇದೇ ರಾಜ್ಯದಲ್ಲಿ, ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ 8 ಜನ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಇವತ್ತಿನವರೆಗೆ 340-360 ಸಂಖ್ಯೆಯನ್ನು ದಾಟಿದೆ. ಇವತ್ತು ನಾವು ನಾಯಕರು 450 ಅಥವಾ ಒಂದು 400 ಸಂಖ್ಯೆಯನ್ನು ದಾಟಿದೆ ಅಂತ ಇಟ್ಟುಕೊಳ್ಳಿ. ಇವತ್ತು ನಾನು ಹೇಳೋದು, ಇಷ್ಟೊಂದು ಸಂಖ್ಯೆಯಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಕೂಡ, ಇಷ್ಟೊಂದು ರೈತೆಯಲ್ಲಿ ಪ್ರತಿದಿನ ಆತ್ಮಹತ್ಯೆ ಮಾಡೋ ತಯಾರಿಗಳು ಕೂಡ ಮತ್ತು ನಡೀತಾನೆ ಇದ್ರು ಕೂಡ ಈ ಸರ್ಕಾರ ಇದೆ ಅಂತ ನಿಮಗೆ ಇಲ್ಲಿ ಪ್ರಶ್ನೆ ಇರುವಂತ ಆತ್ಮಹತ್ಯೆ ಪ್ರಕರಣ ಕಳವಳಕಾರಿ, ಆತಂಕಕಾರಿ. ಖಂಡಿತ ನೀವು ಯಾತ್ರೆಯನ್ನ ಮಾಡಿದ ಕೂಡಲೇ ಎಲ್ಲವೂ ನಿಂತು ಹೋಗುತ್ತಾ? ನಾವು ಯಾತ್ರೆಯನ್ನು ಮಾಡಿದ ಕೂಡಲೇ ಯಾತ್ರೆಯನ್ನ ಮಾಡ್ತೀರಿ, ಪ್ರತಿ ಊರಿನಲ್ಲಿ ರೈತರನ್ನ ಒಟ್ಟು ಸೇರಿಸ್ತೀರಿ, ಅಥವಾ ನಿಮ್ಮ ಬಿಜೆಪಿ ಕಾರ್ಯಕರ್ತರನ್ನ ಒಟ್ಟು ಸೇರಿಸ್ತೀರಿ, ಕಾಂಗ್ರೆಸ್ ನಾಯಕರನ್ನ ಬೈತೀರಿ. ಇದು ಪರಿಹಾರವ? ನಾವು ರೈತರನ್ನ ಎಬ್ಬಿಸಿ ಹಾಕುವುದು ಅಥವಾ ಅದರಿಂದ ಅವರಿಗೆ ಏನು ಚೈತನ್ಯ ಸಿಗುತ್ತದೆ ಎಂಬ ಪ್ರಶ್ನೆಗಿಂತಲೂ ನಾವೊಂದು ಕಾನೂನುಬದ್ಧವಾಗಿ ಸಂವಿಧಾನಾತ್ಮಕ ವಿರೋಧ ಪಕ್ಷವಾಗಿ ನಮ್ಮ ಕೆಲಸ ಏನು? ಸಿಎಂ ಸಿದ್ದರಾಮಯ್ಯ ಅವರಿಗೆ ಲಕ್ವ ಹೊಡಿಲಿ ಅಥವಾ ಇನ್ನೊಂದಾಗಲಿ, ಈ ರೀತಿ ಮಾತಾಡ್ತಾ ಇದ್ರೆ ರೈತರಿಗೆ ಚೈತನ್ಯ ಬರುತ್ತೆ ಅಥವಾ ರೈತರ ಸಂಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ? ನಾನು ಮಾತಾಡೋದನ್ನು ನೀವು ಕೇಳಿ. ನಾವು ಒಂದು ಸಂವಿಧಾನಾತ್ಮಕವಾಗಿ ಒಂದು ವಿರೋಧ ಪಕ್ಷವಾಗಿ ನಮ್ಮ ಕೆಲಸವನ್ನು ನಾವು ಮಾಡದಿದ್ದರೆ, ರೈತರಿಗೆ ಈ ರೀತಿಯಲ್ಲಿ ಆತ್ಮಹತ್ಯೆ ನಡೀತಾ ಇದ್ದರೂ ರೈತರಿಗೆ ಯಾವುದೇ ರೀತಿಯ ಸವಲತ್ತುಗಳನ್ನು ಕೊಡ್ತಾ ಇಲ್ಲ. ರೈತರು ಬೆಳೆದಂಥ ಕಬ್ಬನ್ನು ಬೆಂಕಿ ಕೊಟ್ಟು ಸುಡ್ತಾ ಇದ್ದಾರೆ. ರೈತರು ಬೆಳೆದಂಥ ಪ್ರಶ್ನೆ ಇರುವಂತದ್ದು ಅದೇ, ಕಾನ್ಸೆಪ್ಟ್ ಅರ್ಥ ಆಗ್ತಾ ಇಲ್ಲ. ಯಾತ್ರೆ ಮಾಡಿದ ಪರಿಹಾರ ಹೇಗೆ? ಸರ್ಕಾರವನ್ನ ಎಚ್ಚರಿಸಿ, ಸರ್ಕಾರದ ಗಮನವನ್ನು ತಂದು ರೈತರಿಗೆ ಮನವರಿಕೆ ಮಾಡ್ತಾ ಇದೆ. ಅವರಿಗೂ ಗೊತ್ತಿದೆ ರೈತರ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ. ಸರ್ಕಾರ ಮಲಗಿಕೊಂಡಿದ್ದು ಅವರು ಗೊರಕೆ ಹೊಡಿತಾ ಇದ್ದಾರೆ. ಆ ಗೊರಕೆ ಹೊಡಿತಿರೋ ಸರ್ಕಾರವನ್ನು ಎಚ್ಚರಿಸುವ, ಏನಾದರೂ ರೈತರಿಗೆ ಪರಿಹಾರವನ್ನು ಕೊಡಲಿ, ರೈತರ ಆತ್ಮಹತ್ಯೆಯನ್ನು ನಿಲ್ಲಿಸುವ ನಿಟ್ಟಿನಲ್ಲಿ ಏನಾದರೂ ಕೆಲಸವನ್ನು ಮಾಡಲಿ ಈ ಸರ್ಕಾರ ಎಂಬ ಉದ್ದೇಶದಿಂದ ಈ ರೈತ ಚೈತನ್ಯ ಇದೊಂದು ದಿಟ್ಟ ಹೆಜ್ಜೆ ಅಂತ ನಾನು ಹೇಳಿ ಬಯಸ್ತೇನೆ. ನಿಮ್ಮ ನಾಯಕರು ಅಪಸ್ವರ ತೆಗಿತಾ ಇದ್ದಾರೆ, ಬಿಜೆಪಿ ಅವರು ಮಾಡ್ತಾರೆ. ಯಾರಿಗೆ ಚೈತನ್ಯ ಕೊಡೋದಕ್ಕೆ ಯಾತ್ರೆಯನ್ನ ಮಾಡ್ತಾ ಇರುವಂತದ್ದು ಅಂತ ಪ್ರಶ್ನೆ. ಖಂಡಿತವಾಗಿ ಕೂಡ ಬಿಜೆಪಿಯ ಕಾರ್ಯಕರ್ತರಿಗೆ ಚೈತನ್ಯ ಕೊಡ್ಲಿಕ್ಕೆ ಮಾಡ್ತಾ ಇರುವಂತ ಯಾತ್ರೆ. ಇವತ್ತು ಬಿಜೆಪಿಯವರಿಗೆ ಕರ್ನಾಟಕದಲ್ಲಿ ಅಧಿಕಾರ ಕೊಟ್ಟಾಗ ಅವರು ರೆಸಾರ್ಟ್ ರಾಜಕಾರಣ, ಭ್ರಷ್ಟಾಚಾರ ಮತ್ತು ಒಂದು ಅಭದ್ರವಾದಂಥ ಸರ್ಕಾರವನ್ನು ಕೊಟ್ಟು ನಾನಾ ರೀತಿಯ ಹಗರಣಗಳನ್ನು ಮಾಡಿ ಈ ರಾಜ್ಯದ ಜನ ಅವರನ್ನು ಸೋಲಿಸಿದರು. ಆದರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಯಾವುದೇ ರೀತಿಯ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಸರ್ಕಾರ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಇವರಿಗೆ, ವಿರೋಧ ಪಕ್ಷದವರಿಗೆ ಒಂದು ವಿಷಯ ಸಿಗ್ತಾ ಇಲ್ಲ. ಈ ರೈತರ ಆತ್ಮಹತ್ಯೆಯಲ್ಲಿ ಇವರು ರಾಜಕೀಯ ಮಾಡ್ತಾ ಇದ್ದಾರೆ. ರೈತರ ಆತ್ಮಹತ್ಯೆ ಬಗ್ಗೆ ನಿಜವಾಗಿ ಇವರಿಗೆ ಕಾಳಜಿ ಇದ್ದಿದ್ರೆ ಇವರು ಸರ್ಕಾರ ಜೊತೆ ಕೂತು, ರೈತ ಮುಖಂಡರ ಜೊತೆ ಕೂತು ಇದಕ್ಕೊಂದು ಪರಿಹಾರ ಮಾಡಬೇಕು. ಯಾಕಂದರೆ ಇವತ್ತು ಮಳೆ ಇಲ್ಲ ಮತ್ತು ದೇಶದಾದ್ಯಂತ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಮತ್ತು ಈ ಬದಲಾದ ಜಾಗತಿಕ ಒಂದು ವಾತಾವರಣದಲ್ಲಿ
ಕೃಷಿ ಹಿನ್ನಡೆ, ಕೃಷಿಯ ಉತ್ತೇಜನ ಕೊಡುವಂತ ಅವರು ಕೆಲಸ ಹೇಳ್ತಾ ಆಗಬೇಕು. ಇರುವಂತದ್ದು ನಿಮಗೆ ಆ ಸೀರಿಯಸ್ನೆಸ್ ಇಲ್ಲ ಕಾಂಗ್ರೆಸ್ನವರಿಗೆ. ರೈತರ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದಾರೆ ಒಂದು ಕಡೆಯಲ್ಲಿ, ಬರಗಾಲ ಇದೆ ಮತ್ತೊಂದು ಕಡೆಯಲ್ಲಿ, ವಿದ್ಯುತ್ ಸಮಸ್ಯೆ ಇದೆ. ನಿಮ್ಮ ನಾಯಕರು ಮೇಯರ್ ಯಾರಾಗಬೇಕು, ಉಪಮೇಯರ್ ಯಾರಾಗಬೇಕು, ಯಾವ ರೆಸಾರ್ಟ್ ನಲ್ಲಿ ಕೂರಿಸಿದ್ರೆ ಒಳ್ಳೆಯದು, ಎಲ್ಲಿಂದ ಕರ್ಕೊಂಡು ಬರೋದಕ್ಕೆ ಹತ್ರ ಆಗತ್ತೆ, ಈ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾರೆ ವಿನಃ ರೈತರ ಬಗ್ಗೆ ಯೋಚನೆ ಆಗ್ತಾ ಇಲ್ಲ. ಅದನ್ನು ಎಚ್ಚರಿಸುವ ಕೆಲಸ ನಾವು ಮಾಡ್ತಾ ಇದ್ದೀವಿ. ರೆಸಾರ್ಟ್ ನಲ್ಲಿ ಕೂತ್ಕೊಳ್ಳಿಸುವಂತ ಸನ್ನಿವೇಶ ಸೃಷ್ಟಿ ಮಾಡಿದ್ದು ಇವರು. ಯಾಕಂದ್ರೆ ಇವರು ರೆಸಾರ್ಟ್ ನಲ್ಲಿ ಇದ್ರೂ ಕೂಡ ಹುಡುಕಿ ಬಂದು ಗಾಳ ಹಾಕುವಷ್ಟು ಯೋಗ್ಯರಿದ್ದಾರೆ ಇವರು. ಹಾಗಾಗಿ ಬಿಜೆಪಿಯವರ ಹಣದ ಆಮಿಷಕ್ಕೆ ಅಥವಾ ಬಿಜೆಪಿಯವರ ಬೆದರಿಕೆಗೆ ಸಿಗಬಾರದು ಅಂತ ಕಾರಣಕ್ಕೆ ಇದು ರೆಸಾರ್ಟ್ ರಾಜಕೀಯ ನಿಜವಾಗಿ ದುರದೃಷ್ಟಕರ. ಆದ್ರೆ ಇವತ್ತು ಅನಿವಾರ್ಯ. ಇಡೀ ರಾಜ್ಯದ ಸಮಸ್ಯೆಯನ್ನ ಇಟ್ಟುಕೊಂಡಿರುವಾಗ ಅಥವಾ ರಾಜ್ಯದಲ್ಲಿ ಸಮಸ್ಯೆ ಇರುವಾಗ ನೀವು ಬೆಂಗಳೂರು ಸೀಮಿತವಾಗಿ ಮೇಯರ್ ಉಪಮೇಯರ್ ಅಂತ ಒದ್ದಾಡ್ತಾ ಇದ್ದೀರಿ. ನಾವು ಅದಕ್ಕಾಗಿ ಯಾತ್ರೆ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿ ಅವರು ರೆಸಾರ್ಟಿಗೆ ಹೋಗಿದಾರ, ಮಂತ್ರಿಗಳು ರೆಸಾರ್ಟಿಗೆ ಹೋಗಿದಾರ. ರೆಸಾರ್ಟ್ ವಿಚಾರ ಅದು ಕೇವಲ ಬಿಬಿಎಂಪಿಗೆ ಬಿಟ್ಟಂತದ್ದು. ರೈತರ ಕಾನ್ಸಂಟ್ರೇಟ್ ಆಗಿದೆ ಸರ್ಕಾರ. ನಿಮ್ಮ ಮಾಧ್ಯಮದವರು ರೆಸಾರ್ಟ್ ಬಗ್ಗೆ ಜಾಸ್ತಿ ಬರೀತಾ ಇದ್ದಾರೆ, ಬಿಬಿಎಂಪಿ ಬಗ್ಗೆ ಜಾಸ್ತಿ ಬರೀತಾ ಇದ್ದಾರೆ. ಅದರ ಅರ್ಥ ಸರ್ಕಾರ ಅದರ ಹಿಂದೆ ಅಂತಲ್ಲ. ಇವತ್ತು ಇವರು ಏನ್ ಮಾಡ್ತಾ ಇದ್ದಾರೆ, ಈಗ ಇವರು ಚೈತನ್ಯ ಯಾತ್ರೆ ಮಾಡೋದ್ರಿಂದ ರೈತರಿಗೆ ಏನ್ ಲಾಭ? ಇವರು ಬಿಜೆಪಿಯ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ. ಊರಿಗೆ ಉಡುಪಿಯಲ್ಲಿ ಯಾಕೆ ಚೈತನ್ಯ ಯಾತ್ರೆ? ಉಡುಪಿಯಲ್ಲಿ ಎಷ್ಟು ಜನ ರೈತರು ಆತ್ಮಹತ್ಯೆ ಮಾಡಿದ್ದಾರೆ? ಇಲ್ಲಿ ಯಾಕೆ ಬರ್ಬೇಕು ಇವರು? ಅದಕ್ಕೆ ಉತ್ತರ ಕೊಡ್ಲಿ ಇವರು. ನೋಡಿ, ಪಕ್ಷ ಸಂಘಟನೆ ಒಂದೇ ನಿಮ್ಮದು ಉದ್ದೇಶ. ಇದರಲ್ಲಿ ರೈತರು ಒಳ್ಳೆದಾಗಬೇಕು, ಬರದ ಬಗ್ಗೆ ಮುಂದಾಲೋಚನೆ ಸರ್ಕಾರ ವಹಿಸಬೇಕು. ಇದೆಲ್ಲ ನಿಮ್ಮ ಉಡುಪಿಯಲ್ಲಿ ರೈತರಿಗೆ ಏನು ತೊಂದರೆ ಆಗಿದೆ? ಉಡುಪಿಯಲ್ಲಿ ಚೈತನ್ಯ ಯಾತ್ರೆ, ಉಡುಪಿಯ ರೈತರ ಪರಿಸ್ಥಿತಿ ಅಮೃಷಣ್ಣವರಿಗೆ ಖಂಡಿತ ಗೊತ್ತಿರಲಿಕ್ಕಿಲ್ಲ. ಅವರು ಸ್ವಲ್ಪ ನಗರದಲ್ಲಿದ್ದು, ನಾವೆಲ್ಲ ಹಳ್ಳಿಯಲ್ಲಿ ಇದ್ದುಕೊಂಡು ಸ್ವತಃ ಉಳುಮೆ ಮಾಡಿ ಭತ್ತ ಕುಟ್ಟಿ ಕಾಲೇಜಿಗೆ ಹೋಗಿ ಬಂದು ನಮ್ಗೆ ಗೊತ್ತುಂಟು. ಇವತ್ತು ಈ ಭಾಗದ ರೈತರ ಬಗ್ಗೆ ನೀವು ಆಲೋಚನೆ ಮಾಡಿ. ಇವತ್ತು ಕಾಲಕ್ಕೆ ಮಳೆ ಆಗಿಲ್ಲ, ಏನೋ ಬಹಳ ತಡವಾಗಿ ರಥಯಾತ್ರೆ ಮಾಡಿದ್ರೆ ಮಳೆ ಆಗುತ್ತೆ. ನಾನು ಅದನ್ನೇ ಕೇಳ್ತಿದ್ದೀನಿ. ಇದ್ದ ನೀರನ್ನಾದ್ರೂ ಉಪಯೋಗ ಮಾಡಲಿಕ್ಕೆ ಇವತ್ತು ವಿದ್ಯುತ್ ಶಕ್ತಿ ಉಂಟಾ? ಇವತ್ತು ಯಾವುದಾದ್ರೂ ನಾನು ನಿಮಗೆ, ನಿಮ್ಮ ಸರ್ಕಾರ ಇದ್ದ ಮುಂಚೆ SM ಕೃಷ್ಣ ಇರುವಾಗಲೂ ಇದಕ್ಕಿಂತ ಜಾಸ್ತಿ ಬರಗಾಲ ಇತ್ತು. ನಮ್ಮ ಸರ್ಕಾರ ಇರುವಾಗಲೂ ಬರಗಾಲ ಇತ್ತು, ಇದಕ್ಕಿಂತ ಜಾಸ್ತಿ ಅಂತ ಹೇಳೋದಿಲ್ಲ. ಯಡಿಯೂರಪ್ಪನವರು ಬರಗಾಲ ಇತ್ತು. ಆದರೆ ನಾವು 24 ಗಂಟೆಗೆ ಶೋಭಾ ಕರಂದ್ಲಾಜೆ ಅವರು ವಿದ್ಯುತ್ ಶಕ್ತಿ ಸಚಿವೆಯಾಗಿ 24 ಗಂಟೆಗೆ ವಿದ್ಯುತ್ ಶಕ್ತಿಯನ್ನು ರಾಜ್ಯದ ಜನರಿಗೆ ಸರಬರಾಜು ಮಾಡಿದ್ದಾರೆ. ಛತ್ತೀಸ್ಗಢದಿಂದ ತಂದಿದ್ದಾರೆ, ಗುಜರಾತಿಂದ ತಂದಿದ್ದಾರೆ, ಸೆಂಟ್ರಲ್ ಗ್ರಿಡ್ನಿಂದ ತಂದಿದ್ದಾರೆ. ಇವತ್ತು ಇವರಿಗೆ ಯಾಕೆ ಕರೆಂಟನ್ನು ತಂದುಕೊಳ್ಳಿ ಸಾಧ್ಯ ಆಗ್ತಾ ಇಲ್ಲ? ನಾವು ಒಂದು ಮಾತನ್ನು ಹೇಳ್ತೇನೆ ರಕ್ಷಿತ್ ಅವರೇ, ಇವತ್ತು ಇದರ ಒಳಗುಟ್ಟಿ ಏನಂದ್ರೆ ಸರ್ಕಾರ ದಿವಾಳಿ ಎದ್ದು ಹೋಗಿದೆ. ಹೆಚ್ಚಿಗೆ ಹಣವನ್ನು ಕೊಟ್ಟು ಸೆಂಟ್ರಲ್ ಗ್ರಿಡ್ ನೀವು ಸಾಲ ಮನ್ನಾ ಮಾಡಿ ಅಂತ ಕೇಳ್ತಾ ಇದ್ದೀರಿ. ಸಾಲ ಮನ್ನಾ ಮಾಡೋ ವಿಚಾರನೇ ಬೇರೆ. ಇದು ಇವರ ದೌರ್ಭಾಗ್ಯಗಳು, ಆ ಭಾಗ್ಯ ಈ ಭಾಗ್ಯ ಅಂತ ಇವತ್ತು ರಾಜ್ಯದ ಜನರಿಗೆ ಕತ್ತಲೆ ಭಾಗ್ಯವನ್ನು ಕಳುಹಿಸಿದ ಸರ್ಕಾರ ಯಾವುದೇ ಪ್ರಯತ್ನವನ್ನು ಮಾಡಿಲ್ಲ. ನೀವು ಮಾಡ್ತಾ ಇರುವಂತದ್ದು ಜನಗಳಿಗೆ ಅನಿಸ್ತಾ ಇದೆ ಏನು ಅಂತ ಹೇಳಿದ್ರೆ, ನೀವು ರೈತರಿಗೆ ಚೈತನ್ಯ ತರುವಂತದ್ದು ಅಥವಾ ರೈತರಲ್ಲಿ ಧೈರ್ಯ ತುಂಬುವಂತ ಕೆಲಸದ ಬದಲಾಗಿ ರೈತರನ್ನ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟುವ ಕೆಲಸವನ್ನ ಮಾಡ್ತಾ ಇದ್ದೀರಿ. ರೈತರು ಕೂಡ ಎಲ್ಲಾ ಕಡೆಯಲ್ಲಿ ಆಗ್ತಾ ಇರುವಂತದ್ದು ಅದೇ. ನೀವು ಜನ ಸೇರಿಸ್ತಾ ಇದ್ದೀರಿ, ಸರ್ಕಾರದ ವಿರುದ್ಧ ಬೈತಾ ಇದ್ದೀರಿ. ಈ ಸಂಕಷ್ಟದ ಸಮಯದಲ್ಲಿ ನೀವು ಸಲಹೆ ಸೂಚನೆಗಳನ್ನ ಕೊಡಬೇಕು, ಜನರನ್ನ ಎತ್ತಿ ಕಟ್ಟುವ ಕೆಲಸ ಮಾಡಬೇಕು. ಇವತ್ತು ಉದ್ದೇಶಪೂರ್ವಕವಾಗಿ ಭಾರತೀಯ ಜನತಾ ಪಕ್ಷ ಸರ್ಕಾರದ ವಿರುದ್ಧ ಎಬ್ಬಿಸಿ ಹಾಕ್ಲಿಕ್ಕೆ ಈ ಹೋರಾಟವನ್ನು ಮಾಡುತ್ತಿದ್ದರೆ ಬಹುಶಃ ಈ ಸಂಖ್ಯೆಯಲ್ಲಿ ರೈತರು ಸೇರ್ತಿರ್ಲಿಲ್ಲ. ಇವತ್ತು ಯಡಿಯೂರಪ್ಪನವರ ಒಂದು ಕಡೆಯಿಂದ ಯಡಿಯೂರಪ್ಪನವರ ರೈತ ಚೈತನ್ಯ ಯಾತ್ರೆ, ಒಂದು ಕಡೆಯಿಂದ ಪ್ರಹ್ಲಾದ್ ಜೋಶಿ ಅವರ ರೈತ ಚೈತನ್ಯ ಯಾತ್ರೆಗಳು ನೀವು ಗಮನಿಸಿದರೆ ನಿಜವಾಗಿಯೂ ಜನ ಸ್ವಯಂ ಉತ್ಸವದಿಂದ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. 25,000 50,000 ಜನ ಇವತ್ತು ಯಡಿಯೂರಪ್ಪನ ಸಭೆಗಳಲ್ಲಿ ಭಾಗವಹಿಸ್ತಾರೆ. ನಾಳಿನ ದಿನ ಕೂಡ ನಾವು ಒಂದು 10,000 ರಿಂದ 15,000 ಜನರನ್ನ ನಿರೀಕ್ಷೆ ಮಾಡ್ತಾ ಇದ್ದೇವೆ. ನೋಡಿ, ನಾನು ಒಂದು ಮಾತನ್ನು ಹೇಳ್ತೇನೆ. ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಚಳವಳಿಯನ್ನು ಮಾಡುವಾಗ, ದಂಡಿಯಾತ್ರೆ ಮಾಡಿ ಉಪ್ಪನ್ನು ತಯಾರು ಮಾಡುವಾಗ ಇದೇ ರೀತಿ ಮಾತನಾಡಿದ್ದಾರೆ. ಈ ರೀತಿಯಾಗಿ ಒಂದು ಬ್ರಿಟಿಷರನ್ನ ಈ ದೇಶದಿಂದ ಓಡಿಸಿ ಸ್ವಾತಂತ್ರ್ಯ ಪಡಲಿಕ್ಕೆ ಸಾಧ್ಯ ಇತ್ತು. ಸಮಸ್ಯೆ ಪರಿಹಾರ ಆಗುತ್ತೆ. ಅದೇ ಅಸಹಕಾರ ಚಳವಳಿಯಿಂದ ನಾವು ಸ್ವಾತಂತ್ರ್ಯವನ್ನು ಪಡೆದೆ. ಅದೇ ರೀತಿಯಲ್ಲಿ ಇವತ್ತು ರೈತರ ಮನಸ್ಸನ್ನು ಮುಟ್ಟಬೇಕು, ರೈತರಿಗೆ ಗೊತ್ತಾಗಬೇಕು. ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದ್ರು, ಆಯ್ತು 2 ವರ್ಷ ನೀವು ಸಾಲ ಕಟ್ಟಬೇಡಿ, ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ, ನಾವು ಮನ್ನಾ ಮಾಡ್ತೀವಿ. ಅಂದ್ರೆ ಅಂತಿಮ ಉದ್ದೇಶ ನಿಮ್ಮದು ಅದೇ. ಜನರನ್ನ ಸಂಘಟಿಸ್ತಾ ಇರುವಂತದ್ದು, ರೈತರನ್ನ ಸೇರಿಸ್ತಾ ಇರುವಂತದ್ದು. ಸರ್ಕಾರ ಚೇಂಜ್ ಮಾಡಬೇಕು, ಸರ್ಕಾರ ಬದಲಾಗಬೇಕು. ಇದನ್ನು ಪಕ್ಷ ಕಟ್ಟಲಿಕ್ಕೆ ಅಥವಾ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಚೈತನ್ಯ ತುಂಬುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಕೈಗೊಂಡಿಲ್ಲ. ಈ ಹಿಂದೆ ಕೂಡ ಅನೇಕ ಯಾತ್ರೆಗಳನ್ನು ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಕೈಗೊಂಡಿದೆ. LK ಅದ್ವಾನಿಯವರು ದೇಶಾದ್ಯಂತ ರಥಯಾತ್ರೆ, ಅದರ ಹಿಂದೆಯೂ ಉದ್ದೇಶ ಇತ್ತು, ಕೇಂದ್ರ ಸರ್ಕಾರ ರಥಯಾತ್ರೆಯನ್ನು ಕೈಗೊಂಡಿದ್ದಾರೆ. ನಮ್ಮ ಉದ್ದೇಶ ಏನಂದ್ರೆ
ಈ ಸರ್ಕಾರದಿಂದ ಆಗುವಂಥ ಈ ನಿದ್ರಿಸುವ ಸರ್ಕಾರವನ್ನು ಎಬ್ಬಿಸಬೇಕು. ಸರ್ಕಾರ ಇವತ್ತು ಸವಲತ್ತುಗಳನ್ನು ರೈತರಿಗೆ ಕೊಡಬೇಕು. 100% ರೈತರಿಗೆ ಕೊಡಬೇಕು ಅಂತ ಹೇಳೋದಿಲ್ಲ. ಇವತ್ತು ನಾವು ನಮ್ಮ ಸರ್ಕಾರ ಇರುವಾಗ ಬಡ್ಡಿ ರಹಿತ ಸಾಲವನ್ನು ಕೊಟ್ಟಿದ್ದೇವೆ, ಬಡ್ಡಿ ಸಾಲವನ್ನು ಮನ್ನಾ ಮಾಡಿದ್ದೇವೆ. ಆಗಲೂ ಕೂಡ ಸರ್ಕಾರ ಹಣಕಾಸು ದಿವಾಳಿ ಎದ್ದದಿಲ್ಲ. ಸರ್, ಮಳೆ ಬರದಿದ್ರೆ ಅಥವಾ ಮುಂಗಾರು ಕೈ ಕೊಟ್ರೆ ಏನು ಮಾಡೋದಕ್ಕೆ ಸರ್ಕಾರ ಏನು ಮಾಡ್ಬೇಕು? ಮಳೆ ಬಾರದಿರುವುದು, ಮುಂಗಾರು ಕೈ ಕೊಟ್ಟಿರುವುದು ಈಗ ಸರ್ಕಾರ ಮಾಡ್ಬೇಕಾದದ್ದು ಏನಾಗಾದ್ರೆ? ಈಗ ನೀವು ರೈತ ಯಾತ್ರೆ ಅಂತ ಮಾಡ್ತಾ ಇದ್ದೀರಿ, ಒಂದು ಕಡೆಯಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶ ಮಾಡ್ತಾ ಇದ್ದೀರಿ. ಏನು 16 ಎಕರೆಯಲ್ಲಿ ಬೆಳೆದಂತ ಒಬ್ಬ ಕಬ್ಬನ್ನ ರೈತರಿಗೆ ಇವತ್ತು ಫ್ಯಾಕ್ಟ್ರಿಯವರು ದುಡ್ಡು ಕೊಡುವುದಿಲ್ಲ ಅಂದರೆ ಇವರು ಯಾಕೆ ಅದರ ಕ್ರಮ ಕೈಗೊಳ್ಳಿಲ್ಲ? ಫ್ಯಾಕ್ಟ್ರಿ ಮಾಲೀಕರ ಮೇಲೆ ಅದ್ರ ಬೇರೆಯವರು ಇರ್ಬೋದು, ಕ್ರಮ ಕೈಗೊಂಡ್ರು, ಅದು ಉಲ್ಟಾ ಹೊಡಿತು. ಏನು ಕಬ್ಬು ಕಾರ್ಖಾನೆಗಳನ್ನ ಸೀಸ್ ಮಾಡುವ ಕೆಲಸವನ್ನ ಮಾಡಿದ್ರು. ನೋಡಿ, ಕಬ್ಬನ್ನು ತೆಗೆದುಕೊಳ್ಳೋದಕ್ಕೆ ಜನ ಇಲ್ಲ. ತಾರ್ಕಿಕವಾಗಿ ಇಚ್ಛಾಶಕ್ತಿಯಿಂದ ಮಾಡಿಲ್ಲ, ನಾಟಕೀಯವಾಗಿ ಮಾಡಿದ್ದಾರೆ. ಯಾಕೆ ಅವರ ಕಬ್ಬು ಬೆಳೆದಂಥ ರೈತನಿಗೆ ಅವನ ಒಂದು ಹಣವನ್ನು ಕೊಟ್ಟಿದ್ರೆ ಅವ ಸ್ವಲ್ಪ ಹೋದ್ರು ಏನು ಮೀಟರ್ ಬಡ್ಡಿಯನ್ನ ಅಥವಾ ಇನ್ನೂ ಹಣವನ್ನು ಪಡೆದವ. ಕಬ್ಬು ಬೆಳೆಗಾರರಿಗೆ ಸೀಮಿತವಾದ ಸಮಸ್ಯೆ. ಕೊಬ್ಬರಿ ಬೆಳೆಯುವನು ಇರ್ಬೋದು, ಕಬ್ಬು ಬೆಳೆಯುವನು, ಭತ್ತ ಬೆಳೆಯುವನು ಇರ್ಬೋದು, ಎಲ್ರಿಗೂ ಕೂಡ ನಾನು ಒಂದು ಉದಾಹರಣೆ ಮಾತ್ರ ಕೊಟ್ಟಿದ್ದೇನೆ. ಈ ರೀತಿಯಾಗಿ ಇಚ್ಛಾಶಕ್ತಿಯಿಂದ ನೀವು ಏನಾದರೂ ಕ್ರಮ ಕೈಗೊಳ್ಳಿ, ಆ ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕೆಲಸ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಶನಿಯವರೇ, ನೀವು ನಿಮ್ಮ ಸರ್ಕಾರ ನಿದ್ದೆ ಮಾಡ್ತಾ ಇದೆ ಅಂತ ಹೋಗರಿತ್ತಿದ್ದಾರೆ ಅವರು. ಕಾಣಿಸ್ತಾ ಇಲ್ಲ. ಮೊನ್ನೆ ಇವರು ನಾಯಕರು ಹೇಳಿದ್ರು ಕೃಷಿ ಸಚಿವರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ಸಿಎಂ ಅವರು ಬೆಂಗಳೂರಿಗೆ ಸೀಮಿತವಾಗಿದ್ದಾರೆ ಅಥವಾ ಉಳಿದ ನಾಯಕರು ಯಾರಿದ್ದಾರೆ ಅವರು ಕೂಡ ಈ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ನಾವು ಮಾಡಬೇಕಾದ ಕೆಲಸವನ್ನ ಮಾಡ್ತಾ ಇದ್ದೇವೆ. ಜನ ಬೆಂಬಲ ನಮಗೆ ಸಿಗ್ತಾ ಇದೆ. 25,000 ಜನ ಸೇರ್ತಾರೆ ನಮ್ಮದಕ್ಕೆ ಅಂತ ಹೇಳಿದ್ರೆ ಜನ ಸ್ವೀಕರಿಸಿದ್ದಾರೆ. ಒಂದು ಹೇಳ್ತೇನೆ ನಮ್ಮ ಬಿಜೆಪಿಯ ಮಿತ್ರರಿಗೆ, ಯಾವುದೇ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡುವಾಗ ಅದರ ಪರಿಹಾರಗಳ ಬಗ್ಗೆ ಸ್ಪಷ್ಟ ಚಿತ್ರಣ ಇರಬೇಕು. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಯವರು ಚುನಾವಣಾ ಪೂರ್ವದಲ್ಲಿ ಈ ದೇಶದಲ್ಲಿರುವಂಥ ಅನೇಕ ಸಮಸ್ಯೆಗಳನ್ನು ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಮಾಡಿದರು. ಕಪ್ಪು ಹಣ, ಮತ್ತು ನಮ್ಮ ಭಾರತ ದೇಶದ ಗಡಿಯಲ್ಲಿ ಪಾಕಿಸ್ತಾನದವರು ಮಾಡ್ತಾ ಇರುವಂಥ ಅಪ್ರಚೋದಿತ ಸೈನಿಕರ ದಾಳಿ, ನಮ್ಮ ಸೈನಿಕರ ಹತ್ಯೆ, ಮತ್ತು ಗಡಿ ಪ್ರದೇಶದಲ್ಲಿ ಭಯೋತ್ಪಾದನೆ, ಭ್ರಷ್ಟಾಚಾರ, ಮತ್ತು ರೂಪಾಯಿ ಬೆಲೆ ಅಪಮೌಲ್ಯ ಆಗ್ತಾ ಇರುವಂಥ ಡಾಲರ್ನ ಎದುರು, ಮತ್ತು ನಮ್ಮ ಕಾಶ್ಮೀರದ ಸಮಸ್ಯೆಗಳ ಬಗ್ಗೆ, ಇದನ್ನೆಲ್ಲ ಸಮಸ್ಯೆಗಳ ಪ್ರಸ್ತಾಪ ಮಾಡಿದರು. ಆಗ ಕೂಡ ನಾವು ಹೇಳಿದೆವು ಇಲ್ಲಿ ಇದಕ್ಕೆ ಪರಿಹಾರ ಏನು ಅಂತ. ಕೆಲವೊಂದು ಸಂದರ್ಭದಲ್ಲಿ ಅನಿವಾರ್ಯತೆ ಆಗ್ತದೆ, ಬೆಲೆ ಏರಿಕೆ ಇರ್ಬೋದು, ಇನ್ನೊಂದು ಇರ್ಬೋದು. ಇವತ್ತು ಅಧಿಕಾರಕ್ಕೆ ಬಂದು ಇಷ್ಟು ಸಮಯ ಆದರೂ ಕೂಡ ಇವರು ಯಾವುದೇ ಸಮಸ್ಯೆಯನ್ನು ಪರಿಹಾರ ಮಾಡ್ಲಿಕ್ಕೆ ಆಗಲಿಲ್ಲ. ನಿಮ್ಮ ಸರ್ಕಾರಕ್ಕೆ ಸಂವೇದನಾಶೀಲತೆ ಇಲ್ಲ. ನಾನು ಹೇಳ್ತೇನೆ, ಈಗ ನೀವೇ ಕೃಷ್ಣ ಅವರು ಹೋಗಬೇಕಿತ್ತು. ಎಸ್ ಎಂ ಕೃಷ್ಣ ನಮ್ಮ ಮುಖ್ಯಮಂತ್ರಿಗಳು ಈಗ ನೋಡಿ, ರೈತರ ಮನೆಗೂ ಭೇಟಿ ಮಾಡ್ತಾರೆ. ನಮ್ಮ ಕೃಷಿ ಸಚಿವರನ್ನ ನಾನು ಹತ್ತಿರದಿಂದ ಬಲ್ಲೆ, ಕೃಷ್ಣ ಬೈರೇಗೌಡರು. ಇವತ್ತು ಒಬ್ಬ ಸಚಿವ ಮನೆಗೆ ಹೋದ ತಕ್ಷಣ, ಒಂದು ಸಚಿವ ಮನೆಗೆ ಹೋಗಿ ಪೇಪರ್ನಲ್ಲಿ ಅದು 4 ಬಾರಿ ಫೋಟೋ ಬಂದ ತಕ್ಷಣ ಅಲ್ಲಿ ಸಮಸ್ಯೆ ಪರಿಹಾರ ಆಗುದಿಲ್ಲ. ಸಮಸ್ಯೆ ಪರಿಹಾರ ಆಗಲಿಕ್ಕೆ ಏನಾಗಬೇಕಂದ್ರೆ ಇವತ್ತು ಒಟ್ಟಾರೆಯಾಗಿ ಕೃಷಿ ವಲಯವನ್ನು ಉತ್ತೇಜಿಸುವಂಥ ಕೆಲಸ ಆಗಬೇಕು. ಇವತ್ತು ಮಳೆ ಬರಲಿಕ್ಕೆ ಪ್ರಾರಂಭ ಆಗುವಾಗ ಕೂಡ ಆತ್ಮಹತ್ಯೆ ಮಾಡಿದ್ದಾರೆ. ಮಳೆ ನಿಂತದ್ದು ಇತ್ತೀಚೆಗೆ ಕಮ್ಮಿ ಆಯಿತು ಅಂತ ಗೊತ್ತಾದು. ಜೂನ್ ಜುಲೈ ತಿಂಗಳಿಂದಲೇ ಈ ಆತ್ಮಹತ್ಯೆ ಒಂದು ರೀತಿ ಸಾಮೂಹಿಕ ಅವರ ಹೇಳೋದಕ್ಕೆ ನಾನೊಂದು ಆಡ್ ಮಾಡ್ತೀನಿ. ನಿಮ್ಮ ಸರ್ಕಾರದ ಪ್ರತಿನಿಧಿಗಳು ರೈತರ ಆತ್ಮಹತ್ಯೆಯನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಬಿಜೆಪಿಯ ಸಮಯದಲ್ಲಿ ಇಷ್ಟು ಜನ ಸತ್ತಿದ್ರು, ನಮ್ಮದ್ರಲ್ಲಿ ಅವರಿಗಿಂತ ಕಡಿಮೆ ಸತ್ತದ್ದು, ಈ ರೀತಿಯ ಹೇಳಿಕೆಗಳನ್ನ ಕೊಟ್ರಿ. ಆ ಸಂವೇದನೆಯನ್ನ ಕಳೆದುಕೊಂಡ ರೀತಿಯ ಹೇಳಿಕೆ ಕೊಟ್ಟಂತಿದೆ. ಕೃಷಿ ಸಚಿವರೇ ಸ್ವತಃ ಹೇಳಿಕೆ ಕೊಟ್ಟರು, ಬಿಜೆಪಿ ಟೈಮ್ ನಲ್ಲಿ ಜಾಸ್ತಿ ಸತ್ತಿದ್ರು, ನಮ್ಮದಲ್ಲಿ ಕಡಿಮೆ ಸತ್ತರು. ಅರ್ಥ ಈ ಸಲ ಸತ್ತವರನ್ನು ಸಮರ್ಥಿಸುವಂತದಲ್ಲ, ಅದು ಅವರು ಕೊಟ್ಟ ಟೀಕೆಗೆ ಉತ್ತರ ಕೊಟ್ಟಿರಬಹುದು. ಇವರು ಮಾಡ್ತಾ ಇರೋದು ಸರಿಯಾ ಅಂತ ನಾನು ಕೇಳ್ತಾ ಇದ್ದೇನೆ. ಇವರು ಹೋಗಿ ಜನರನ್ನು ಸೇರಿಸಿ ಪ್ರಚೋದನಕಾರಿ ಭಾಷಣ ಮಾಡಿದಾಗ ರೈತರ ಸಮಸ್ಯೆ ಪರಿಹಾರ ಆಗ್ತದಾ? ಇವರು ಈಗ ಪರಿಹಾರ ಮಾಡೋ ಬಗ್ಗೆ ಮಾತಾಡ್ತಿದ್ದಾರೆ. ನೀವೇ ಹೇಳಿದಿರಿ 2 ವರ್ಷ ನೀವು ಕಟ್ಟಬೇಡಿ ಅಂದ್ರೆ, ಇವರ ಹತ್ರ ನಾಳೆ ದಿನಕ್ಕೆ ಏನು ಪರಿಹಾರ ಅಂತ ಒಂದು ವಿರೋಧ ಪಕ್ಷವಾಗಿ ಇವ್ರ ಹತ್ರ ಸಲಹೆ ಇಲ್ಲ, ಸೂಚನೆ ಇಲ್ಲ. ಇವರು ಓಟ್ ಕೇಳ್ತಾ ಇದ್ದಾರೆ. 2018ರಲ್ಲಿ ಬರುವ ಇಲೆಕ್ಷನ್ಗೆ ಇವರು ತಯಾರಿ ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಇವರು ಪರಿಹಾರ ಹೇಳಿ. ಇವತ್ತು ರೈತರ ಬೆಳೆಗಳಿಗೆ ಮಾರ್ಕೆಟ್ನಲ್ಲಿ ಬೆಲೆ ಬರುವಂತ ಮಾಡಬೇಕಾದ್ರೆ ಏನು ಮಾಡಬೇಕು, ರೈತರಿಗೆ ಪರಿಹಾರವನ್ನ ಎಷ್ಟು ಕೊಡಬೇಕು, ಬರಗಾಲ ಬಂದಾಗ ರೈತರು ಬಿಡಿ, ಈಗ ಹೊಸ ಯುವಕರು, ಯುವ ಜನಾಂಗ ಕೃಷಿಯಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುವಂತೆ ಏನು ಮಾಡಬೇಕು. ಇವತ್ತು ಒಟ್ಟಾರೆಯಾಗಿ ರೈತ ಸಮುದಾಯವನ್ನ ಈ ಒಂದು ಸಮಸ್ಯೆಗಳಿಂದ ಹೊರಗೆ ತರಬಹುದಾದ್ರೆ ಏನ್ ಮಾಡಬೇಕು, ಅದು ನೀವು ನೋಡಿದ್ರೆ ಇವರ ಭಾಷಣದಲ್ಲಿ ನೀವು ಅದನ್ನು ಕೇಳಿದ್ದೀರಾ ಮಾಧ್ಯಮದವರು? ಅಂತ ಯಾವ್ದಾದ್ರು ಅಂಶಗಳಿತ್ತ ಇವರ ಭಾಷಣದಲ್ಲಿ? ಎಸ್ ನಾನು ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ. ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಳಬೇಕು. ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.
Shiddas, the Samsung exclusive store, City Arcade, Bendurwell, Mangalore, and Udupi Manipal Main Road, Udupi. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸರ್. ಬ್ರೇಕಿಗೆ ಹೋಗೋದಕ್ಕಿಂತ ಮೊದಲು ಪ್ರಸ್ತಾಪ ಮಾಡಿದ್ರು, ಏನು ಪರಿಹಾರ ಅನ್ನುವಂಥದ್ದು ಏನು ಅಂತ ಅವರು ಪ್ರಶ್ನೆಯನ್ನು ಕೇಳಿದರು. ನೀವು ಹೇಳಿದರೆ ಸಾಲ ಮನ್ನಾ ಮಾಡಬೇಕು, ಸಾಲದ ಬಡ್ಡಿ ಮನ್ನಾ ಮಾಡಬೇಕು. ಸಾಲದ ಬಡ್ಡಿ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಸಾಲ ಮಾಡಿದ್ದನ್ನು ಮನ್ನಾ ಮಾಡಿದರೆ ಅದು ಪರಿಹಾರ ಅಂತ ಅನಿಸುತ್ತಾ ನಿಮಗೆ? ನೋಡಿ, ರೈತರ ಆತ್ಮಹತ್ಯೆಗೆ, ರೈತರ ಸಮಸ್ಯೆಗೆ, ಬರದ ಸಮಸ್ಯೆಗೆ ಪರಿಹಾರ ಸಾಲ ಮನ್ನಾ ಮಾಡೋದು. ಇವತ್ತು ರೈತ ಏನೋ ಒಂದು ಭಾಳ ವಿಚಿತ್ರ ಸನ್ನಿವೇಶದಲ್ಲಿ ಇದ್ದಾರೆ. ಯಾವತ್ತು ಗೌರವವನ್ನು ಉಳಿಸಲಿಕ್ಕೆ, ತನ್ನ ಸ್ವಂತಿಕೆಯನ್ನು ಗೌರವ ಉಳಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬ ಕಾರಣಕ್ಕಾಗಿ ಇವತ್ತು ಮರವನ್ನು ಅಪ್ತಾ ಇದ್ದಾರೆ. ಅದನ್ನು ತಡೆಯುವ ಒಂದು ಸಣ್ಣ ಪ್ರಯತ್ನವನ್ನಾದರೂ ಮಾಡೋ, ದೂರದೃಷ್ಟಿಯಿಂದ ಮಾತು ಮಾಡೋ ಕೆಲಸಗಳು ಬೇರೆ, ತಾತ್ಕಾಲಿಕವಾದ ಪರಿಹಾರ. ಇವತ್ತು ನೆರೆ ಬಂತ ಹೇಳಿದ್ರೆ ಸಾಲ ಮನ್ನಾ ಮಾಡಿದ್ರೆ ಈಗ ಬಡ್ಡಿ ಮಾಫಿಯಾದ ಜೊತೆಗೆ ಸಾಲ ತಗೊಂಡದನ್ನ ಏನ್ ಮನ್ನಾ ಮಾಡೋದಕ್ಕಾಗತ್ತೆ? ಖಂಡಿತವಾಗಿಯೂ ಇವತ್ತು ಹೆಚ್ಚಿನ ರೈತರು, ನೀವು ಹೇಳ್ತೀರಿ ಸರ್ಕಾರ ದಿವಾಳಿ ಆದಿದೆ ಅಂತ ನೀವು ಹೇಳಿದ್ರಿ. ನಾನು ಅದನ್ನ ಸ್ವಲ್ಪ ಚೇಂಜ್ ಮಾಡಿ ಹೇಳ್ತೇನೆ. ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡಿರದೇ ಇರಬಹುದು, ಸಾಲ ಮನ್ನಾ ಮಾಡುವಂತದ್ದು ಪ್ರಾಕ್ಟಿಕಲ್ ಅಂತ ಅನ್ಸುತ್ತಾ ನಿಮಗೆ? ತಾತ್ಕಾಲಿಕ ಒಂದು ಪರಿಹಾರವನ್ನು ರೈತರಿಗೆ ಕೊಡಿ. ನೀವು ಮಾಡಲಿಲ್ಲ. ನೀವು ಮಾಡಿದ 25,000 ಸಾಲ ಮನ್ನಾ ಮಾಡಿದ ಆ ಟೈಮ್ ನಲ್ಲಿ, ಅದು ಎಲೆಕ್ಷನ್ ಹೊತ್ತಲ್ಲಿ ಮಾಡಿದ್ ನೀವು. ಇಲ್ಲ, ಅದಕ್ಕಿಂತ ಮೊದಲು ಮಾಡಿದೆ. ಮತ್ತು ₹1 3 ಲಕ್ಷ ತನಕ ಬಡ್ಡಿ ಅದನ್ನ ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅವರು ಮಾಡ್ತಾ ಇದ್ದಾರೆ, ಅದನ್ನ ಮಾಡಲಿಲ್ಲ. 1% ಅಲ್ಲಿ ಬಡ್ಡಿಗೆ ಸಾಲ ಅವರು ಕೊಡ್ತಾ ಇದ್ದಾರೆ ಕೃಷಿಗೆ. ಹಾಲು ಡೈರಿ ಕೆಲಸ ಮಾಡುವವರಿಗೆ ಏನಾದ್ರು ನಿಮ್ದು 1 ಲಕ್ಷ ಲಿಮಿಟ್ ಇತ್ತು, ಅವ್ರು 3 ಲಕ್ಷಕ್ಕೆ ಕೊಂಡೋಗಿದ್ದಾರೆ. ಅದನ್ನ ಆಗ್ಲೂ ಕೂಡ 3 ಲಕ್ಷ ಇತ್ತು. 5 ಲಕ್ಷ ರೂಪಾಯಿ ಬಡ್ಡಿ ರಹಿತವಾಗಿ ಕೊಡಬಹುದು ಎಂಬುದನ್ನು ಸಹಕಾರಿ ಸಂಘಗಳ ಮುಖಾಂತರ ನಾವು ಮಾಡಿದ್ದೇವೆ. ಮೀಟರ್ ಬಡ್ಡಿಯೂ ಸೇರಿದೆ. ತಾತ್ಕಾಲಿಕವಾಗಿ ಸಹಕಾರಿ ಸಂಘಗಳಲ್ಲಿರುವಂತಹ ಒಂದು ಸಾಲವನ್ನಾದರೂ ಪರಿಹಾರ ಮಾಡಿ ಅವರಿಗೆ ಬಿತ್ತನೆ ಬೀಜಗಳು. ಸರ್, ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನೀವು ಸರ್ಕಾರವನ್ನ ಸಂಕಷ್ಟಕ್ಕೆ ಸಿಲುಕಿಸೋದಕ್ಕೆ ನೋಡ್ತಾ ಇದ್ದೀರಿ. ಸಾಲ ಮನ್ನಾ ಮಾಡಿ ಅಂತ ರೈತರನ್ನ ಎತ್ತಿ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ಎಷ್ಟು ಜನ ಉಸ್ತುವಾರಿ ಸಚಿವರುಗಳು ಇವತ್ತು ಈ ತರದಲ್ಲಿ ಆತ್ಮಹತ್ಯೆ ಆಡ್ತಾ ಇದ್ದಿದ್ರು ಕೂಡ, ಬರದಿಂದಾಗಿ ಇವತ್ತು ಊರು ಬಿಟ್ಟು ಎಲ್ಲೆಲ್ಲ ಅಲೆಯುವಂಥ ಪರಿಸ್ಥಿತಿ ಬಂದರೂ ಕೂಡ ನಿಮ್ಮ ಎಷ್ಟು ಜನ ಉಸ್ತುವಾರಿ ಸಚಿವರುಗಳು ಅಲ್ಲಿ ಭೇಟಿ ಮಾಡಿದ್ದಾರೆ? ಎಷ್ಟು ಜನ ಅಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸಭೆಗಳನ್ನು ಮಾಡಿದ್ದಾರೆ? ಏನು ಜವಾಬ್ದಾರಿ ಇದೆ ಇವರಿಗೆ? ಕೃಷಿ ಸಚಿವರು, ನೀವು ತಾವೇ ಹೇಳಿದ್ರಿ, ಕೃಷಿ ಸಚಿವರ ಬಗ್ಗೆ ಒಂದು ಕಡೆನೂ ಹೋಗಿಲ್ಲ, ಒಂದು ದಿನ ಹೇಳಿಕೆಯನ್ನು ಕೊಟ್ಟಿಲ್ಲ. ಒಬ್ಬ ಕೃಷ್ಣ ಬೈರೇಗೌಡರು ಯೂತ್ ಆಗಿರ್ಬೋದು, ಒಳ್ಳೆ ಕೆಲಸ ಮಾಡೋರು ಅಂತೇಳಿ ಅಂಬರೀಷ್ ಅವರು ಹೇಳಿ ಅದನ್ನು ಒಪ್ಪು. ಆದರೆ ಅವ್ರು ಏನು ಮಾಡ್ತಾ ಇದ್ದಾರೆ ಈಗ? ಕೃಷಿ ಸಚಿವರು ಎಲ್ಲಿದ್ದಾರೆ? ತೋಟಗಾರಿಕಾ ಸಚಿವರು ಎಲ್ಲಿದ್ದಾರೆ? ಅಲ್ಲಿನ ಉಸ್ತುವಾರಿ ಸಚಿವರುಗಳು ಏನಿದ್ದಾರೆ? ಯಾರು ಏನು ಕೆಲಸವನ್ನು ಮಾಡ್ತಾ ಇದ್ದಾರೆ? ಸರ್, ಇದು ಒಂದು ಯಾತ್ರೆಯಿಂದ ಪರಿಹಾರ ಆಗುವಂತ ವಿಚಾರ. ನೋಡಿ, ನಾನು ನಿಮಗೆ ಹೇಳಿದ್ದೇನೆ, ಯಾತ್ರೆ ಕೂಡ ಸರ್ಕಾರದ ಕಣ್ಣನ್ನ ತೆರೆಸುವ ಒಂದು ಸಲುವಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ನೋಡಿ, ಅದಕ್ಕೆ ನಮಗೆ ಇಷ್ಟೊಂದು ಜನ ಪ್ರೋತ್ಸಾಹ ಕೊಡ್ತಾರೆ. ವಿಧಾನಸಭೆಯಲ್ಲಿ ಮಾತಾಡಬೇಕಿದ್ದ, ವಿಧಾನಸಭೆಯಲ್ಲಿ ಮಾತನಾಡಿದ್ದೇವೆ. ಮುಖ್ಯಮಂತ್ರಿಗಳು ಸಭೆಯನ್ನು ಕರೆಯುವ ಹಾಗೆ ಮಾಡಿದ್ದೇವೆ. ಎಲ್ಲ ವಿಪಕ್ಷಗಳ ನಾಯಕರನ್ನು ಕರೆದು ಸಭೆಯನ್ನು ಕರೆಯುವ ಹಾಗೆ ಮಾಡಿದ್ದೇವೆ. ಏನು ಅಂಬರೀಷ್ ಅವರು ಹೇಳ್ತಾರೆ, ಸಲಹೆಗಳನ್ನು ಕೊಡಿ ಅಂತ, ಎಲ್ಲ ಸಲಹೆಗಳನ್ನು ಕೊಟ್ಟಿದ್ದೇವೆ. ಸಭೆ ನಡೆದ ಆ ಕ್ಷಣದಲ್ಲಿ ಅದನ್ನು ಮರೆತು ಬಿಟ್ಟರೆ, ಯಾವುದನ್ನು ಕೂಡ ಇಂಪ್ಲಿಮೆಂಟೇಷನ್ ಮಾಡದೇ ಇದ್ದರೆ, ಯಾವುದು ಇಂಪ್ಲಿಮೆಂಟೇಷನ್ ಆಗ್ಲಿಲ್ಲ ಅಂತ ಹೇಳಿ ನೋಡಿ, ಯಾವುದು ಮಾಡಲಿಲ್ಲ ಸರ್ಕಾರ. ಮಾಡದ್ದು ಯಾವುದು? ಆಯ್ತು, ಈ ಸರ್ಕಾರ ರೈತರ ಬಗ್ಗೆ ಅವರ ಆತ್ಮಹತ್ಯೆಯನ್ನು ತಡೆಯುವ ನಿಟ್ಟಿನಲ್ಲಿ ಏನು ಕೆಲಸ ಮಾಡಿದೆ ಹೇಳಿ? ಆತ್ಮಹತ್ಯೆಯನ್ನು ತಡೆಯೋದು ಅಂತ ಇದ್ರೆ ಹೇಗೆ? ನಿಮ್ದು ಸಲಹೆ ಹೇಗೆ? ಆತ್ಮಹತ್ಯೆ ತಡೆಯೋದು ಅಂತಂದ್ರೆ ಮೀಟರ್ ಬಡ್ಡಿ ಅವರ ಮೇಲೆ ಕೇಸ್ ಹಾಕುವ ಕೆಲಸವನ್ನ ಮಾಡಿದ್ರು. ಆ ಕುಟುಂಬಕ್ಕೆ ಒಂದು 3 ಹೊತ್ತಾದ ರಾಷ್ಟ್ರೀಕೃತ ಬ್ಯಾಂಕ್ಗಳು ಸಾಲವನ್ನ ತೆಗೆದುಕೊಳ್ಳಬೇಡಿ ಅಂತ ಹೇಳಿದ್ರು. ಇನ್ನು ಏನು ಮಾಡಬೇಕು ಸರ್ಕಾರ? ಆ ಕುಟುಂಬಗಳನ್ನ ಗುರುತಿಸಿ, ನಾನು ಇಡೀ ರೈತರನ್ನ 100ಕ್ಕೆ 100 ಅಂತ ಹೇಳುದಿಲ್ಲ, ಆ ಪರ್ಟಿಕ್ಯುಲರ್ ಕುಟುಂಬಗಳನ್ನು ಮತ್ತು ಅದೇ ರೀತಿಯಲ್ಲಿ ಪರಿಸ್ಥಿತಿ ಇರುವಂಥ ಕುಟುಂಬಗಳನ್ನು ಗುರುತಿಸಿ ಅವರಿಗೆ ತಾತ್ಕಾಲಿಕವಾದಂಥ ಪರಿಹಾರಗಳನ್ನು ಕೊಡುವಂಥ ಕೆಲಸ ಮಾಡಿ, ಅವರಿಗೆ ಉತ್ತೇಜನ ಕೊಡಿ, ಬದುಕಲಿಕ್ಕೆ ಉತ್ತೇಜನ ಕೊಡಿ. ಅವರಿಗೆ ಒಂದು 3 ಹೊತ್ತಲ್ಲದು 2 ಹೊತ್ತಾದರೂ ಊಟ ಮಾಡುವಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಿ. ನೋಡಿ, ಎಷ್ಟೋ ಜನ ವಿದ್ಯಾರ್ಥಿಗಳು ಶಾಲೆಗೆ ಹೋಗೋ ಮಕ್ಕಳನ್ನು ಇವತ್ತು ಶಾಲೆ ಕೈದು ಮಾಡಿಸಿದ್ದಾರೆ. ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳನ್ನು ಮನೆಯಿಂದ ಮಕ್ಕಳನ್ನು ಅಲ್ಲಿಂದ ಕೈದು ಮಾಡಿಸಿದ್ದಾರೆ. ಏನು ತಮಗೆ ಯಾರೂ ಇಲ್ಲ, ನಮ್ಮನ್ನು ಕೇಳುವರೇ ಇಲ್ಲ ಎಂಬ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿರುವಾಗ ಈ ಸರ್ಕಾರ ಏನೇನೂ ಮಾಡ್ತಾನೆ ಇಲ್ಲ ಎಂಬ ಕಾರಣಕ್ಕಾಗಿ ನಾವು ಸರ್ಕಾರ ಏನು ಮಾಡ್ತಾ ಇಲ್ಲ ಅನ್ನೋ ಫೀಲ್ ನಿಮ್ಮಲ್ಲಿ ಇರುವಂತದ್ದ ರಾಜ್ಯದ ಜನರಲ್ಲಿ ಇದೆ ಅಂತ ಭಾವಿಸ್ತೀರಾ ನೀವು? ನೋಡಿ, ನಾವು ಅದಕ್ಕೆ ಆರಂಭ ಮಾಡಿದವರು, ನಾವು ಅದಕ್ಕೆ ಉತ್ತೇಜನ ಕೊಡ್ತಿರೋ ರಾಜ್ಯದ ಜನತೆ. ನೀವು ಮಾಡ್ತಿರೋದು ಸರಿ ಎಂಬ ಕಾರಣಕ್ಕಾಗಿ 25-50 ಸಾವಿರ ಜನ ಹೋದಲ್ಲೆಲ್ಲ ಸೇರ್ತಾರೆ. ಯಾವ ಕಾರಣಕ್ಕೂ ನಾವು ಬಸ್ಸಲ್ಲೇ ಲಾರಿಯಲ್ಲೇ ತುಂಬಿಸಿಕೊಂಡು ಜನ ತರ್ತಾ ಇಲ್ಲ, ಅಥವಾ ತಂದಿದ್ರೂ ಕೂಡ ಆ ಸಂಖ್ಯೆಯಲ್ಲಿ ಆಗ್ತಿರಲಿಲ್ಲ. ಇದರ ಅರ್ಥ ಇದು ಏನನ್ನು ಸೂಚಿಸ್ತದೆ? ಈ ರಾಜ್ಯದಲ್ಲಿ ಜನತೆ ಖಂಡಿತವಾಗಿಯೂ ಸರ್ಕಾರದ ವಿರುದ್ಧ ಇದ್ದಾರೆ. ಸರ್ಕಾರ ಕೆಲಸವನ್ನು ಮಾಡ್ತಾ ಇಲ್ಲ. ಸೊ ಉರಿಯುತ್ತಿರುವ ಬೆಂಕಿಗೆ ನೀವು ತುಪ್ಪ ಸುರಿತಾ ಇದ್ದೀರಿ. ನಾವು ಉರಿಯುತ್ತಿರುವ ಬೆಂಕಿ ಅಲ್ಲ, ಬೆಂಕಿ ಉರಿಬಾರ್ದೆಂಬ ಒಂದು ಇಚ್ಛೆಯಿಂದ ಇರೋ ನಾವು ಒಂದು ಹೇಳ್ತೇನೆ. ಇವತ್ತು ಮುಂಗಾರು ಕೈ ಕೊಟ್ಟಿದೆ, ಹಿಂಗಾರು ಬಂದು ಎಣಿಸಿ. ಈಗ ನಿನ್ನೆಯಿಂದ ಮಳೆ ಬರ್ತಾ ಉಂಟು. ಹಿಂಗಾರು ಈ ರಾಜ್ಯದ ಅನೇಕ ಕಡೆಗಳಲ್ಲಿ ಮಳೆ ಬಂದಿದೆ.
ಈ ಒಂದು ಹೊತ್ತು ಒಂದು 3 ಫೇಸು 3 ಗಂಟೆನೂ ನೀವು ವಿದ್ಯುತ್ ಶಕ್ತಿ ಪೂರೈಕೆ ಮಾಡದಿದ್ದರೆ, ಅಥವಾ ಆ ನಿಟ್ಟಿನಲ್ಲಿ ಶೋಭಾ ಕರಂದ್ಲಾಜೆ ಇರುವಾಗ ಅಥವಾ ಇನ್ನಿಬ್ಬರು ಇರುವಾಗ ಛತ್ತೀಸ್ಗಢದಿಂದ ಮೇನ್ ಗ್ರಿಡ್ಡಿನಿಂದ ಸೆಂಟ್ರಲ್ ಗ್ರಿಡ್ಡಿನಿಂದ ಅಧಿಕ ದುಡ್ಡನ್ನು ಕೊಟ್ಟು ತಂದು ಅದನ್ನು ಕಡಿಮೆ ಬೆಲೆಯಲ್ಲಿ ನಾವು ರೈತರಿಗೆ ಸರಬರಾಜು ಮಾಡುವಾಗ ಇವತ್ತು DKC ಅವರು ಸಿದ್ದರಾಮಯ್ಯನವರು ಏನು ಮಾಡ್ತಾ ಇದ್ದಾರೆ, ಎಲ್ಲಿ ಹೋಗಿದೆ, ಆ ಬಗ್ಗೆ ಒಂದು ಹೇಳಿಕೆ ಅವ್ರದ್ದು. ಎಸ್ ಶನೈ ಅವರೇ, ಅದೇ ಒಂದು ಕಡೆಯಲ್ಲಿ ಅವರು ಹೇಳಿದ್ರು, ಒಂದು ಕಡೆಯಲ್ಲಿ ಮಳೆ ಆಗ್ತಾ ಇದೆ, ವಿದ್ಯುತ್ ಸಿಗ್ತಾ ಇಲ್ಲ, ಇಂಥದ್ದೆಲ್ಲ ಸಮಸ್ಯೆಗಳಿದಾವೆ. ಸೊ ಈ ಕಾರಣಕ್ಕಾಗಿ ನಾವು ಹೇಳಿದ ಸಲಹೆಗಳನ್ನ ಸ್ವೀಕರಿಸುವ ಮನಸ್ಥಿತಿಯು ಸರ್ಕಾರಕ್ಕೆ ಇಲ್ಲ. ಒಂದು ವಿಷಯ ನಾನು ಹೇಳ್ತೇನೆ, ಇವತ್ತು 25,000 ಜನ ಹೋಗ್ತಾರೆ ಹೇಳ್ತಾರೆ, ನನ್ಗೆ ಗೊತ್ತಿಲ್ಲ ಎಷ್ಟು ಜನ ಹೋಗಿದ್ದಾರೆ ಹೇಳಿ. ಆದ್ರೆ ಒಂದು ಅಲ್ಲಿ ಹೋದ ತಕ್ಷಣ ಅವರಿಗೆ ಬೆಂಬಲ ಅಂತಲ್ಲ, ನಮ್ಮ ಊರಿಗೆ ಬಂದಿದ್ದಾರೆ ಬಿಜೆಪಿಯ ರಾಜ್ಯ ಮಟ್ಟ ನಾಯಕರು, ಏನ್ ಸಹಾಯ ಮಾಡ್ತಾರೆ, ನಮ್ಗೆ ಏನ್ ಸಲಹೆ ಕೊಡ್ತಾರೆ, ರೈತರು ಹೋಗಿರುವ ಸಾಧ್ಯತೆ ಇದೆ. ಇವರು ಹೇಳ್ತಾ ಇರುವಂತದ್ದು ನೀವು ಲೋನ್ ಕಟ್ಟಬೇಡಿ, ಬ್ಯಾಂಕಿಗೆ ಲೋನ್ ಕಟ್ಟಬೇಡಿ, 2 ವರ್ಷ ನಂತರ ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ಮನ್ನಾ ಮಾಡ್ತೇವೆ ಹೇಳ್ತಾರೆ. ಬ್ಯಾಂಕಿನ ಲೋನಿಗೋಸ್ಕರ ಸಾಯ್ತಾ ಇಲ್ಲ, ಅಲ್ಲಿ ಕೈ ಕಡ ಏನ್ ತಕೊಂಡಿರ್ತಾರೆ ಅತ್ಯಧಿಕ ಬಡ್ಡಿಗೆ, ಅದಕ್ಕೋಸ್ಕರ ಅದನ್ನು ಕಟ್ಟಲಿಕ್ಕಾಗದೆ ಅವರ ಪೀಡನೆಯಿಂದ, ಅಥವಾ ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗದೆ ಇರುವುದರಿಂದ, ಅಥವಾ ಸರಿಯಾಗಿ ಬೆಳೆ ಬರದೆ ಈ ಮಳೆ ಜವಾಬ್ದಾರಿ ಸರ್ಕಾರ ಹೌದಾ ಅಲ್ವಾ? ಒಂದು ನಿಮಿಷ ಹೇಳ್ತೇನೆ ನಾನು. ಈಗ ಈ ವಿಷಯಕ್ಕೆ ನಾವು ಬರ್ತೇವೆ. ಈಗ ಸರ್ಕಾರ ವಿದ್ಯುತ್ ಇಲ್ಲದ ಸಮಸ್ಯೆ ಹೇಳ್ತೇನೆ ಸಾಲದ ಸಮಸ್ಯೆ, ಇದಕ್ಕೆ ಸರ್ಕಾರ ಜವಾಬ್ದಾರಿ ಹೌದಾ ಅಲ್ವಾ? ಖಂಡಿತ ಸರ್ಕಾರ ಜವಾಬ್ದಾರಿ. ಸರ್ಕಾರ ಏನೇನು ಮಾಡಬೇಕು ಅದನ್ನು ಮಾಡ್ತಾ ಇದೆ. ಈಗ ಮೀಟರ್ ಬಡ್ಡಿಯವರ ಮೇಲೆ ತಾವೇ ಹೇಳಿದ ಹಾಗೆ ಅತ್ಯಧಿಕ ಜನರನ್ನ ಕೇಸ್ ಹಾಕಿ ಅವರನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ, ಅವರ ಮೇಲೆ ಕೇಸ್ಗಳನ್ನು ಹಾಕಿದ್ದಾರೆ, ಅವರಿಗೆ ಕರೆದು ವಾರ್ನಿಂಗ್ ಕೊಡುವ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಸ್ವತಃ ಜಿಲ್ಲಾಧಿಕಾರಿಗಳದ್ದು ಮತ್ತು ಎಲ್ಲ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ಅವರನ್ನು ಕರೆದು ಗೋವಿಗೆ, ಮೇವುಗಳಿಗೆ ಮತ್ತು ರೈತರ ಸಂಬಂಧ ಇರುವಂಥ ಎಲ್ಲ ವಿಚಾರಗಳಿಗೆ ತುರ್ತಾಗಿ ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಬರ ಪರಿಹಾರದ ಒಂದು ಎಸ್ಟಿಮೇಷನ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕೂಡ 4,000 ಕೋಟಿ ರೂಪಾಯಿ ಕೊಡಬೇಕು ಅಂತ ಅರ್ಜಿ ಹಾಕಿದ್ದಾರೆ. ವಿದ್ಯುತ್ನ ವಿಷಯಕ್ಕೆ ಬರ್ತೇನೆ ನಾನು. ಇವತ್ತು ಮಳೆ ಕೈಕೊಟ್ಟಿದೆ. ಮಳೆ ಯಾವ ಮಟ್ಟಿಗೆ ಕೈಕೊಟ್ಟಿದೆ ಅಂದರೆ, ಇಡೀ ದೇಶದಲ್ಲಿ ಅಣೆಕಟ್ಟಿನಲ್ಲಿ ಎಷ್ಟು ನೀರಿರಬೇಕು ಅದಕ್ಕೆ 50% ನೀರು ಇವತ್ತಿದೆ. ಈ ಮಳೆಗಾಲದಲ್ಲಿ ಏನಾಗ್ತದೆ, ಮಳೆಗಾಲದಲ್ಲಿ ಈ ಉಷ್ಣ ವಿದ್ಯುತ್ ಸ್ಥಾವರ ಯಾವುದೇ ನಾನು ಬರ್ತೇನೆ ಅದಕ್ಕೆ ಬರ್ತೇನೆ. ಇವತ್ತು ಬೇರೆ ಎಲ್ಲ ಮೂಲಗಳಿಂದ ನಾವೇನು ವಿದ್ಯುತ್ ಉತ್ಪಾದನೆ ಮಾಡ್ತೇವೆ ಅವರೆಲ್ಲ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಈ ಸಮಯದಲ್ಲಿ ಬಂದ್ ಮಾಡ್ತಾರೆ. ಇವತ್ತಿನಿಂದ ಚಾರ್ಜ್ ಮಾಡಿದ್ದಾರೆ. ನೀವೀಗ ಮನೆಗೆ ಹೋಗುವ ಕರೆಂಟ್ ಇರ್ತದೆ ನೋಡಿ, ಇವತ್ತಿನಿಂದ UPCL 2 ವರ್ಷದ ಹಿಂದೆ ನೀವು ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ 24 ಗಂಟೆ ಕರೆಂಟ್ ಕೊಡ್ತೇವೆ ಅಂತ ಹೇಳಿದಂತವರು 2 ವರ್ಷ ಟೈಮ್ ಇತ್ತು ನಿಮಗೆ. ಇವತ್ತು ಒಂದು ಮಾತು ಹೇಳ್ತೇನೆ, ಕಳೆದ ಒಂದು 20 ದಿನಗಳಿಂದ ಹೊರತುಪಡಿಸಿದ್ರೆ ಈಗ ನಮ್ಮ ಸರ್ಕಾರಕ್ಕೆ 2.5 ವರ್ಷ ಆಯ್ತು. ಕಳೆದ 20 ದಿನ ಬಿಟ್ಟು ಅದರ ಹಿಂದಿನ ನೀವು ಬೇಸಿಗೆ 2 ಬೇಸಿಗೆಯಲ್ಲಿ ನೀವು ಬಿಜೆಪಿಯರು ಇರುವಾಗ ಎಷ್ಟು ಕರೆಂಟ್ ಹೋಗ್ತಿತ್ತು, ಇವರು ಪ್ರಾಮಾಣಿಕವಾಗಿ ಹೇಳ್ಬೇಕು. ಬಿಜೆಪಿ ಇರುವಾಗ ಎಷ್ಟು ಕರೆಂಟ್ ಹೋಗ್ತಿತ್ತು, ಕಾಂಗ್ರೆಸ್ ಸರ್ಕಾರ ಇರುವಾಗ ಎಷ್ಟು ಕರೆಂಟ್ ಹೋಗ್ತಿತ್ತು ಹೇಳಿ ನೀವು ಜನರ ಹತ್ರ ಕೇಳಿ, ಮಟ್ಟರ ಬೇಡ. ಈಗ ಈ ಸಮಸ್ಯೆ ನಾಯಕರು ಅದನ್ನ ಟೀಕೆ ಮಾಡ್ತಾ ಇದ್ದಾರೆ. ಅವ್ರು ಮಾಡಬಾರ್ದಿತ್ತು, ಅವ್ರು ಯಾರಿಗೆ ಚೈತನ್ಯ ಕೊಡೋದಕ್ಕೆ ಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ. ಅವರು ಯಾತ್ರೆ ಮಾಡಿ ನಮ್ಮ ಸರ್ಕಾರಕ್ಕೆ ಇಂಧನ ಸಚಿವರು ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಳೆ ಬಂದ್ರೆ ಕರೆಂಟ್ ಇದೆ, ಗಣೇಶೋತ್ಸವಕ್ಕೆ ಕರೆಂಟ್ ಇಲ್ಲ, ಈ ರೀತಿ ಅಸಹಾಯಕತೆ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನಾವು ಏನು ಮಾಡಬೇಕು? ನಾವು ಹೇಳಿದ್ದನ್ನ ಅವರು ಕೇಳ್ತಾ ಇಲ್ಲ, ಸರ್ಕಾರ ಕೇಳ್ತಾ ಇಲ್ಲ. ಈಗ ರೈತರ ಡಿಫರೆನ್ಸ್ ಬೇರೆ ಇದೆ. ಇವರ ರೈತ ಚೈತನ್ಯ ಯಾತ್ರೆ, ಈಗ ರೈತರ ಆತ್ಮಹತ್ಯೆಗೆ ಪರಿಹಾರ ಅಂತ ಇವರು ಹೇಳ್ತಾರೆ. ರೈತರ ಆತ್ಮಹತ್ಯೆ ಕರೆಂಟ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುವ ಮೊದಲಿಂದಲೇ ಪ್ರಾರಂಭ ಆಗಿದೆ ನೋಡಿ. ಈಗ ಪ್ರಸ್ತುತ ವಿದ್ಯುತ್ ಸಮಸ್ಯೆ ಇದೌದು. ರೈತರ ಒಟ್ಟಾರೆಯಾಗಿ ಸಮಸ್ಯೆ ತೆಗೆದ್ರೆ ನೀವು ವಿದ್ಯುತ್ ಇದು ಬಿಡಿ, ವಿದ್ಯುತ್ ಇಲ್ಲದೆ ಇರೋದಕ್ಕೆ ರೈತರ ಆತ್ಮಹತ್ಯೆ ಮಾಡ್ತಾ ಇಲ್ಲ. ಈಗ ಸಮಸ್ಯೆ ಇರುವಂತದ್ದು ರೈತರದಾದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡುವ. ಇವರು ಮಾಡ್ತಾ ಇರೋದು ರಾಜಕೀಯ. ಈಗ ಇವರು ಹೋದಲ್ಲಿ ಇವರ ಭಾಷಣವನ್ನು ಕೇಳಿದ್ರೆ ವಿದ್ಯುತ್ ಬಗ್ಗೆ ಜಾಸ್ತಿ ಮಾತಾಡ್ಬೋದು ಇವ್ರು, ಯಾಕಂದ್ರೆ ಇವತ್ತು ಜನ ವಿದ್ಯುತ್ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಒಟ್ಟಾರೆಯಾಗಿ ಹೇಳುವುದೇನೆಂದ್ರೆ, ನಮ್ಮ ಸರ್ಕಾರ ಖಂಡಿತವಾಗಿ ಈ ಎಲ್ಲ ವಿಚಾರಗಳನ್ನು ಗಂಭೀರವಾಗಿ ತಗೊಳ್ತದೆ. ಇನ್ನು ಸ್ವಲ್ಪ ದಿನದಲ್ಲೇ ನಿಮ್ಮ ಪ್ರಿಫರೆನ್ಸ್ ಬೇರೆದ್ದಿದೆ. ರೈತರು ಅಥವಾ ಬರಗಾಲ ಇದು ನಿಮ್ಮ ಪ್ರಿಫರೆನ್ಸ್ ಅಲ್ಲ. ನಿಮ್ಮ ಪ್ರಿಫರೆನ್ಸ್ ಬೇರೆ. ಬಿಬಿಎಂಪಿ ಇಲ್ಲಿ ಅಧಿಕಾರ ಪಡೆಯುವಂತದ್ದು ಅಥವಾ ಇನ್ನೊಂದು ಯಾವುದೋ ಸಚಿವ ಸಂಪುಟ ಪುನಾರಚನೆ, ಇಂಥದ್ದನ್ನೆಲ್ಲ ಇದರ ಯೋಚನೆಯಲ್ಲಿ ಇದ್ದೀರಿ. ರೈತರ ಬಗ್ಗೆ ಕಾಳಜಿ ಇಲ್ಲ ನಿಮಗೆ. ಅವರಿಗೆ ನಮ್ಮ ಬಗ್ಗೆ ಹೇಳಲಿಕ್ಕೆ ಯಾವುದೇ ಒಂದು ಸ್ಕ್ಯಾಂಡಲ್ ಸಿಗ್ತಾ ಇಲ್ಲ, ಯಾವುದೇ ಒಂದು ಸ್ಕ್ಯಾಮ್ ಸಿಗ್ತಾ ಇಲ್ಲ, ಯಾವುದೇ ಒಂದು ಭ್ರಷ್ಟಾಚಾರ ಯಾವುದೇ ಸಿಗ್ತಾ ಇಲ್ಲ.
ರಿಸಾರ್ಟ್ ರಾಜಕೀಯ, ಗುಂಪುಗಾರಿಕೆ, ಮುಖ್ಯಮಂತ್ರಿಯನ್ನು ಬದಲಾಯಿಸೋದು, ಹೈಕಮಾಂಡ್ನವ್ರು ಬರೋದು, ಇಲ್ಲಿ ಡ್ರಾಮಾ ಮಾಡೋದು, ಇವರ ಅವಧಿಯಲ್ಲಿ ಏನೇನಾಗಿತ್ತು ಅಂಥದ್ದು ಒಂದೇ ಒಂದು ಘಟನೆಗಳು ನಮ್ಮ ಮಂತ್ರಿಗಳು ಮಾಡಲಿಲ್ಲ. ಸಹಜವಾಗಿ ಇವರಿಗೆ ಅಂಬರೀಷ್ ಅವರು ಈ ಯಾತ್ರೆ ಮಾಡುವಂತದ್ದು ಅಂದ್ರೆ ಒಂದು ವಿಪಕ್ಷವಾಗಿ ಯಾತ್ರೆ ಮಾಡುವಂತದ್ದು ಸರಿಯ ತಪ್ಪು? ನೀವು ಮಾಡಿದ್ದೀರಿ, ನೀವು ನಿಮ್ಮ ಸಂದರ್ಭದಲ್ಲಿ ಆಗಿದೆ, ಹಲವು ಯಾತ್ರೆಗಳನ್ನ ಮಾಡಿದ್ದೀರಿ. ನಾವು ಮಾಡುವಂತದ್ದು ಪಕ್ಷ ಸಂಘಟನೆಗೆ ಮಾಡಿರುವಂತ ಯಾತ್ರೆಗಳು. ಪಕ್ಷ ಸಂಘಟನೆ ನಾವು ರೈತರ ವಿಷಯದಲ್ಲಿ ರಾಜಕೀಯ ಮಾಡುದು, ಕಾರ್ಮಿಕರ ವಿಷಯದಲ್ಲಿ ಅವರನ್ನು ಎತ್ತಿಕೊಟ್ಟುದು ಅಥವಾ ವಿದ್ಯಾರ್ಥಿಗಳನ್ನು ಎತ್ತಿಕೊಟ್ಟುದು, ಅದೆಲ್ಲ ಬಿಜೆಪಿಯವರು ಮಾಡುವಂಥದ್ದು. ಕಾಂಗ್ರೆಸ್ನವರು ಪಕ್ಷ ಸಂಘಟನೆಗೆ ಯಾತ್ರೆ ಮಾಡ್ತೇವೆ, ನಾಳೆಯೂ ಮಾಡ್ತೇವೆ. ಈಗ ಅಡ್ವಾಣಿ ರಾಮರಥ ಹಿಡ್ಕೊಂಡು ಹೋದ್ರು, ಪ್ರಧಾನಮಂತ್ರಿ ಆದ್ಮೇಲೆ ರಾಮ ಮಂದಿರ ಕಟ್ಟಿದ್ರ. ಇಲ್ಲ, ಒಂದು ವಿಷಯ ಹೇಳಿದ್ ನಾನು, ಇಡೀ ದೇಶದಲ್ಲಿ ಅವರು ಹೋದಲ್ಲೆಲ್ಲ ಅಷ್ಟೊಂದು ಕೋಮು ಗಲಭೆಯಾಗಿ ಸಾವಿರಾರು ಜನ ಪ್ರಾಣ ಕಳ್ಕೊಂಡ್ರು. ಇವರು ಈ ಜನರ ಭಾವನೆಗಳೊಂದಿಗೆ ಆಟ ಆಡ್ಲಿಕ್ಕೆ, ಇವರು ಯಾವ್ದಾದ್ರು ಒಂದು ವಿಷಯವನ್ನ ರಾಜಕೀಯಕರಣಗೊಳಿಸ್ಲಿಕ್ಕೆ ಇವರು ಯಾತ್ರೆ ಮಾಡ್ತಾರೆ. ಎಸ್ ಮಟ್ಟರವ್ರು, ಅದೇ ರಾಜಕೀಯಕ್ಕೋಸ್ಕರವೇ ಮಾಡ್ತಾ ಇರುವಂತದ್ದೇ ವಿನಃ ಇದರಲ್ಲಿ ಬೇರೆ ಒಳ್ಳೆಯ ಕೆಲಸ, ಪ್ರಾಮಾಣಿಕತೆ ಅಥವಾ ರೈತರಿಗೆ ಒಳ್ಳೇದಾಗಬೇಕು ಇದನ್ನ ಇಟ್ಕೊಂಡು ಮಾಡ್ತಾ ಇರುವಂತದ್ದಲ್ಲ ನೀವು. ರಾಜಕೀಯ ಪಕ್ಷಗಳು ಕೂಡ ಯಾರು ಕೂಡ ಸನ್ಯಾಸ ಸ್ವೀಕಾರ ಮಾಡಿದವರಲ್ಲ. ಆದ್ರೆ ಸರ್ ಒಂದು ವಿಚಾರ ಇದೆ, ಸಂಕಷ್ಟದ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಬೇಕು. ರಾಜ್ಯ ಸಂಕಷ್ಟವನ್ನು ಎದುರಿಸ್ತಾ ಇದೆ. 40 ವರ್ಷದಲ್ಲಿ ಕಂಡು ಕೇಳರಿದಂತ ಬರಗಾಲದ ಪರಿಸ್ಥಿತಿ ಇದೆ. ಪ್ರಧಾನಮಂತ್ರಿ ನೀವು ನೋಡಿದ್ರೆ ಅದರಲ್ಲೂ ರಾಜಕೀಯ. ಪ್ರಧಾನಮಂತ್ರಿಯವರು ಗೋವಾ ಮತ್ತು ಮಹಾರಾಷ್ಟ್ರದ ಅವರದೇ ಪಕ್ಷದ ಮುಖ್ಯಮಂತ್ರಿಗಳ ಹತ್ರ ಮಾತಾಡುದು ಬಿಟ್ಟು ಮೊನ್ನೆ ಹೋದ ನಿಯೋಗಕ್ಕೆ ಹೇಳ್ತಾರೆ, ನೀವು ಕಾಂಗ್ರೆಸ್ ಮುಖ್ಯಮಂತ್ರಿ ಕಾಂಗ್ರೆಸ್ನ ವಿರೋಧ ಪಕ್ಷದಲ್ಲಿ ಮಾತಾಡಿ ಅಂತ ಹೇಳ್ತಾರೆ. ರಾಜಕಾರಣ ಮಾಡ್ತಾ ಇಲ್ಲ, ರೈತರ ಸಾವನ್ನ ಇಟ್ಟುಕೊಂಡು ರಾಜಕಾರಣ ಮಾಡಬೇಕು. ಖಂಡಿತ ಮಾಡ್ತಾ ಇಲ್ಲ, ಮಾಡುವ ಅಗತ್ಯತೆ ಕೂಡ ಇಲ್ಲ. ಆದರೂ ಕೂಡ ಇದೇ ರೀತಿ ನಾವು ಕೂಡ ಸುಮ್ಮನೆ ಇದ್ರೆ, ಒಬ್ಬ ವಿಪಕ್ಷ, ಒಂದು ಜವಾಬ್ದಾರಿಯುತವಾದ ವಿಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಸುಮ್ಮನೆ ಕೂತ್ರೆ ಖಂಡಿತವಾಗಿ ದಿನಕ್ಕೆ 6-7 ನಡೆಯುವಂಥ ಆತ್ಮಹತ್ಯೆಗಳು 10ರಿಂದ 15ಕ್ಕೆ ಹೋಗ್ಬೋದು. ಈ ಸರ್ಕಾರ ಇನ್ನೂ ಎಚ್ಚೆತ್ತುಕೊಳ್ಳಿಲ್ಲ. ಶೆಣೆಯವರು ಹೇಳಿದರು, ಏನೂ ಕಪ್ಪು ಚುಕ್ಕಿಗಳಿಲ್ಲ, ಇವರ ಹಾಗೆ ಮುಖ್ಯಮಂತ್ರಿ ಹಗರಣ ಇಲ್ಲ, ಅದು ಇಲ್ಲ ಅಂತೇಳಿ. ಬೇಕಾದಷ್ಟು ಹಗರಣಗಳನ್ನು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಅರ್ಕಾವತಿ ಬಡಾವಣೆಯಿಂದ ಹಿಡಿದು ಅದು ಒಂದು ಕಡೆ ಆಯ್ತು. ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡಿ. ಹೇಳಿ, ಸಂಕಷ್ಟದ ಸಮಯದಲ್ಲಿ ರಾಜಕಾರಣ ಮಾಡಬೇಕು. ನೋಡಿ, ಸಂಕಷ್ಟದ ಸಮಯದಲ್ಲಿ ಸರ್ಕಾರವನ್ನು ಬಡಿದೆಬ್ಬಿಸಿ ಸಂಕಷ್ಟವನ್ನು ಪರಿಹಾರ ಮಾಡುವಂತ ಕೆಲಸವನ್ನ ಇವತ್ತು ಸರ್ಕಾರದ ಬಡಿದೆಬ್ಬಿಸುವುದು ಅಂದ್ರೆ ಹೇಗೆ? ಒಂದು ನಿಮ್ಮ ಸಲಹೆಗಳನ್ನ ಕೊಡಬೇಕು, ಅಥವಾ ಇದು ಇಡೀ ರೈತ ಸಮುದಾಯವನ್ನ ಎತ್ತಿ ಕಟ್ಟುವ ಕೆಲಸ ಮಾಡ್ತಾ ಇರುವಂತದ್ದು ಹೌದಾ ಅಲ್ವಾ ನೀವು ಮಾಡ್ತಾ ಇರುವುದು? ಖಂಡಿತವಾಗಿ ನಾನು ಹೇಳ್ತೇನೆ, ಇವತ್ತು ರೈತರಿಗೆ ಪರಿಹಾರ ಸಿಗಬೇಕು, ರೈತರನ್ನ ಬದುಕಿಸೋ ಕೆಲಸವನ್ನ ಆಗಬೇಕು, ರೈತರು ಉಳುಮೆ ಮಾಡುವಂತ ಆಗಬೇಕು, ರೈತರು ಬೇಸಾಯ ಮಾಡುವಂತ ಆಗಬೇಕು. ಅವ್ರು ಆಗಬಾರದು ಅಂತ ಹೇಳ್ತಾ ಇದ್ದಾರೆ, ಅವರು ಅದನ್ನ ಆಗಬೇಕು ಅಂತ ಹೇಳ್ತಾ ಇರುವಂತದ್ದು. ಆಗಬಾರದು ಅಂತ ಯಾರು ಹೇಳ್ತಾ ಇಲ್ಲ, ಜೆಡಿಎಸ್ ಹೇಳ್ತಾ ಇಲ್ಲ, ಕಾಂಗ್ರೆಸ್ ಹೇಳ್ತಾ ಇಲ್ಲ. ನಾನು ಹೇಳ್ತೇನೆ, ಇವತ್ತು ಸರ್ಕಾರ ಅವ್ರ ಹತ್ರ ಇರುವಾಗ ಅದಕ್ಕೆ ಪೂರಕವಾದ ಕೆಲಸ ಮಾಡಿ, ಎಚ್ಚೆತ್ತುಕೊಳ್ಳಿ. ನಿಮ್ಮ ಸಚಿವರುಗಳು ತಿರುಗಾಟ ಮಾಡಲಿ, ಎಲ್ಲೆಲ್ಲಿ ತೊಂದರೆಗಳುಂಟಲ್ಲ ಅದನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅನೇಕ ವರ್ಷಗಳಿಂದ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಕುಮ್ಕಿ ರೈಟಿಗಾಗಿ ಕಾಣೆ ಬಾಣೆ ಅಂತೇಳಿ ಪುತ್ತೂರು ಭಾಗದಲ್ಲೆಲ್ಲ ಹೋರಾಟ ಮಾಡ್ತಾ ಇದ್ದೇವೆ. ಅದಕ್ಕೊಂದು ಅಂತಿಮ ರೂಪವನ್ನು ಕೊಡಿ. ಆ ಕಾರಣಕ್ಕಾಗಿ ಇವತ್ತು ನಾವು ರೈತ ಚೈತನ್ಯ ಅದು ಮಾಡ್ತಾ ಇದ್ದೇವೆ. ಜನ ಅದನ್ನು ಅದು ಬಿಟ್ಟು ಸಾವಿನ ಮನೆಯಲ್ಲಿ ರಾಜಕೀಯ ಮಾಡೋದು ಸಾಮಾನ್ಯವಾಗಿ ನೋಡುವಾಗ ಹಾಗೆ ಅನಿಸೋದು. ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ. ನಿಮ್ಮ ಭಾವನೆ ನೀವು ಹೇಳ್ತಾ ನಿಮ್ಮ ಭಾಷಣಗಳನ್ನ ಗಮನಿಸಿದ್ರೆ 457 ಜನ ಸತ್ರು ಅಂತ ಸಂಭ್ರಮಿಸಿಕೊಂಡು ಹೇಳ್ತಾ ಇದ್ದೀರಿ ನೀವು. 457 ಜನ ಸತ್ರು ಅಂತ ಖುಷಿಯ ವಿಚಾರನ ಸರ್ ಅದು? ನೋಡಿ, ನಾನು ಹೇಳ್ತೇನೆ, ಸಂಭ್ರಮಿಸ್ತಾ ಇದ್ದೀರಿ ನೀವು ಅದನ್ನ. ಕಾಂಗ್ರೆಸ್ಗರು ರಾಜೀವ್ ಗಾಂಧಿ ಅವರ ಹೆಣದ ವಿಡಿಯೋ ಚಿತ್ರ ಮಾಡಿಕೊಂಡು ಭಾಷಣ ಕೇಳ್ತಾರೆ ಅಂದ್ರೆ ಅವರಿಗೂ ನಮಗೆ ಡಿಫರೆನ್ಸ್ ಇಲ್ಲ. ನಾವು ಕೂಡ ಸತ್ತ ವಿಚಾರವನ್ನು ಇಟ್ಕೊಂಡು ರಾಜಕಾರಣ ಮಾಡ್ತಾರೆ. 457 ಜನ ಸತ್ರು ಅಂತ ಸಂಭ್ರಮದ ಭಾಷಣ ಹೊಡೆಯುವಂತದ್ದು ನಿಮ್ಮ ಕೆಲಸ. ನಾವು ಸಂಭ್ರಮದ ಭಾಷಣ ಮಾಡಿಲ್ಲ, ಇದನ್ನ ತಡೆಗಟ್ಟುವ ಪ್ರಯತ್ನವನ್ನು ಮಾಡುವ. ಇವತ್ತು ನೋಡಿ, ಯಾವುದಕ್ಕೂ ಕೂಡ ಒಂದು ತಡೆ ಇಲ್ಲ. 100 ಇತ್ತು, 200 ಆಯ್ತು, 300 ಆಯ್ತು, 400 ಆಯ್ತು, 400 ಜನ ಸತ್ರು ಅಂತ ಹೇಳ್ತೀರಿ ಭಾಷಣ ಮಾಡಬೇಕಾದ್ರೆ. ಜನ ಎಚ್ಚೆತ್ತುಕೊಳ್ಳದಿದ್ರೆ, ಜನ ಮುಂದೆ ಬಾರದಿದ್ರೆ ಸರ್ಕಾರಕ್ಕೆ ಇನ್ನೂ ಅದರ ಪರಿಣಾಮ ಗೊತ್ತಾಗ್ತಾ ಇಲ್ಲ. ಸರ್ಕಾರ ಪರಿಣಾಮಕಾರಿಯ ಕೆಲಸ ಮಾಡಬೇಕಾದ್ರೆ ಜನ ಅದರ ಸರ್ಕಾರದ ಗಮನವನ್ನು, ಇದು ಪ್ರಜಾಪ್ರಭುತ್ವ. ಅವರಿಗೆ ಆಕ್ಷೇಪ ಇರುವಂತದ್ದು ಅದು ನಿಮ್ಮ ಸಚಿವರುಗಳು, ನಿಮ್ಮ ಮುಖ್ಯಮಂತ್ರಿಗಳಿಗೆ. ಯಾರು, ನಾನು ಒಂದು ಮಾತನ್ನು ಹೇಳ್ತೇನೆ ರಕ್ಷಿತ್ ಅವರೇ, ಇವತ್ತು ಮುಖ್ಯಮಂತ್ರಿಗಳು ಇನ್ನು ಎಲ್ಲ ಸಚಿವರು ಕೂಡ BBMP ಚುನಾವಣೆ ಬಗ್ಗೆ ನಿಗಾ ವಹಿಸಿದ್ದಾರೆ. ತಮ್ಮ ಕಾರ್ಪೊರೇಟ್ಗಳನ್ನು ರೆಸಾರ್ಟ್ಗಳಲ್ಲಿ ಕೂರಿಸಿದ್ದಾರೆ, ಮೋಜು ಗೀಜು ಮಾಡ್ತಾ ಇದ್ದಾರೆ. 100 ಸ್ಥಾನಗಳು ಭಾರತೀಯ ಜನತಾ ದಕ್ಕಿದ್ರು ಕೂಡ ಇವತ್ತು ಅದನ್ನು ಅಪಹರಣ ಮಾಡಿ ಅನೈತಿಕ ಒಂದು ಬಾಂಧವ್ಯ ಮಾಡಿಕೊಂಡು ಇವತ್ತು BBMPಯನ್ನು ಅಧಿಕಾರ ಆಕ್ಷೇಪ ಇರುವಂತದ್ದು. ರೈತರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ, ನಿಮಗೆ BBMP ಬೇಕಾಗಿದೆ. ನಿಮ್ಮ ನಾಯಕರು ಪ್ರಸ್ತಾಪ ಮಾಡಿದೆ, ರೈತರು ಸಾವು, ನೀವು ಆಗ್ಲೇ ಹೇಳಿದ್ರಿ, ಮಳೆ ಕಡಿಮೆ ಆಗೋದಕ್ಕಿಂತ ಮೊದಲೇ ರೈತರು ಸಾವನ್ನಪ್ತಾ ಇದ್ರು, ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ವಿಧಾನಸಭಾ ಅಧಿವೇಶನ ಕೂಡ ಆಗ್ತಾ ಇತ್ತು.
ಮುಖ್ಯಮಂತ್ರಿಗಳು ಉಸ್ತುವಾರಿ ಸಚಿವರನ್ನ ಯಾರನ್ನೂ ಕಳಿಸಲಿಲ್ಲ. ಕೊನೆಗೆ SM ಕೃಷ್ಣ ಅವರು ಎಚ್ಚೆತ್ತುಕೊಂಡದ್ದು. ನಿಮ್ಮ ಹಿರಿಯ ನಾಯಕರು ಎಚ್ಚೆತ್ತುಕೊಂಡ ನಂತರ ಮುಖ್ಯಮಂತ್ರಿಗಳು ಮನೆ ಭೇಟಿ ಮಾಡೋದಕ್ಕೆ ಆರಂಭ ಮಾಡಿದ್ರು. ಅವ್ರು ಕೇಳ್ತಾ ಇರುವಂತದ್ದು ಅದನ್ನೇ, ನಿಮ್ಮ ಸರ್ಕಾರಕ್ಕೆ ಇನ್ನೂ ಕೂಡ ಕಣ್ಣು ಮತ್ತು ಕಿವಿಯನ್ನ ಕಳ್ಕೊಂಡಿದೆ ಅಂತ ಅವರ ನಾಯಕರು ಹೇಳ್ತಾರೆ. ಇಲ್ಲ ಅದು ಅವರು ಸಹಜವಾಗಿ ಒಂದು ವಿರೋಧ ಪಕ್ಷವಾಗಿ ಅವರು ಹೇಳ್ತಾರೆ. ವಿರೋಧಕ್ಕಾಗಿ ಖಂಡಿತ ಹೇಳ್ತಾ ಇಲ್ಲ. ಆದ್ರೆ ಇವತ್ತು BBMP ಚುನಾವಣೆಯಲ್ಲಿ ಇವರು ಹೇಳ್ತಾರೆ, ಇವತ್ತು ಲೆಕ್ಕಕ್ಕಿಂತ ಜಾಸ್ತಿ ಅದಕ್ಕೆ ಕಾನ್ಸಂಟ್ರೇಟ್ ನೀವು ಮಾಡ್ತಾ ಇದ್ದೀರಿ ಅಂತ ಅನಿಸ್ತಾ ಇಲ್ವಾ? ಆಪರೇಷನ್ ಕಮಲ ಮಾಡಿ ಕಾಂಗ್ರೆಸ್ ಮತ್ತೆ JDS ಶಾಸಕರಿಂದ ರಾಜೀನಾಮೆ ಕೊಡಿಸಿ ಅಲ್ಲಿ ಅವರಿಗೆ ಹಣ ಕೊಟ್ಟು ಮರು ಚುನಾವಣೆ ನಡೆಸಿ ಸರ್ಕಾರ ಗಟ್ಟಿ ಮಾಡಿಕೊಂಡ ಉದಾಹರಣೆ ಇತಿಹಾಸ. ನೀವು ಲೆಕ್ಕಕ್ಕಿಂತ ಜಾಸ್ತಿ ಒಬ್ರು ದಿನೇಶ್ ಗುಂಡೂರಾವ್ ಅವರು ಆಹಾರ ಸಚಿವರು, ಅವರು ಬೆಂಗಳೂರಿನಲ್ಲಿ ರೆಸಾರ್ಟ್ ನ ಸುತ್ತಮುತ್ತ ತಿರುಗಾಡ್ತಾ ಇದ್ದಾರೆ. ಯಾರನ್ನು ಮೇಯರ್ ಮಾಡಬೇಕು, ಉಸ್ತುವಾರಿ ಸಚಿವರು ಪಕ್ಷದ ವಿಚಾರಗಳಲ್ಲಿ ಅವರ ಪಾತ್ರ ಇರ್ತದೆ. ರೈತರು ಮುಖ್ಯವೋ ಸರ್, ಇದು ಮುಖ್ಯವೋ, ಮೇಯರ್ ಉಪಮೇಯರ್ ಮುಖ್ಯವೋ ಅಂತ ಪ್ರಶ್ನೆ ಬರುತ್ತೆ. ಹಾಗೇನಿಲ್ಲ, ಇವತ್ತು ರೈತರ ಬಗ್ಗೆ ಕಾಳಜಿ ವಹಿಸುವಂತ ತಕ್ಕ ಎಲ್ಲ ಸೂಕ್ತ ನಿರ್ಧಾರಗಳು, ಕಾನೂನುಗಳನ್ನ ಒಂದು ಪರಿಶೀಲನೆ ಮಾಡುವಂತ ಕೆಲಸಗಳು ಆಗ್ತಾ ಇದೆ, ಎಲ್ಲ ಆಗ್ತಾ ಇದೆ. ಇವತ್ತು ರೈತರಿಗೆ ಮಾಡಬೇಕಾದಂತಹ ಕ್ರಮಗಳು ಏನು ಅದು ಖಂಡಿತವಾಗಿ ಆಗ್ತದೆ. ಇವತ್ತು ದೇಶದಾದ್ಯಂತ ಬರದ ಸಂದರ್ಭ ಪ್ರವಾಹೋಪಾದಿಯಲ್ಲಿ ಕೆಲಸಗಳಾಗಬೇಕು. ಮುಖ್ಯಮಂತ್ರಿಗಳು ಒಮ್ಮೆ ಸಿಇಒಗಳ ಸಭೆಯನ್ನ ಕರೆದ್ರು, ಜಿಲ್ಲಾಧಿಕಾರಿ ಸಿಇಒಗಳ ಸಭೆಯನ್ನ ಕರೆದ್ರು, ಬಿಟ್ರೆ ಮತ್ತೆ ಏನು ಮಾಡಿದ್ದಾರೆ ಸರ್? ಇಲ್ಲ, ಇವತ್ತು ಬರ ಪರಿಹಾರಕ್ಕೆ ಮುಂದಾಲೋಚನೆ ಮಾಡಿಕೊಳ್ಳೋದಕ್ಕೆ ಏನು ಮಾಡಿದ್ದಾರೆ? ಏನೇನು ನಿರ್ದೇಶನಗಳನ್ನು ಕೊಡಬೇಕು ಅದನ್ನು ಅತ್ಯಂತ ಖಡಕ್ ಆಗಿ ಕೊಟ್ಟಿದ್ದಾರೆ. ಒಂದು ಸಭೆ ಮಾಡಿದ್ದಾರೆ, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಸಭೆಯನ್ನ ಮಾಡಿದ್ದಾರೆ. ದಿನನಿತ್ಯ ಸಭೆಗಳನ್ನು ಮಾಡ್ಲಿಕ್ಕೆ ಆಗ್ತದ. ಇವತ್ತು ಆಯಾ ಪ್ರವಾಹೋಪಾದಿಯಲ್ಲಿ ಕೆಲಸಗಳಾಗಬೇಕು, ಹೌದಾ ಅಲ್ವಾ? ಆಯಾ ಪ್ರದೇಶದಲ್ಲಿ ಜಿಲ್ಲಾಧಿಕಾರಿಗಳು ಏನೇನ್ ಮಾಡಬೇಕು ಅದ್ರ ಬಗ್ಗೆ ನಿಗಾ ವಹಿಸಿ ನಮ್ಮ ಮುಖ್ಯಮಂತ್ರಿ ಇರಬಹುದು ಅಥವಾ ನಮ್ಮ ರಾಜ್ಯದ ಕಾರ್ಯದರ್ಶಿಗಳು ಅದನ್ನು ಮಾಡ್ತಾ ಇದ್ದಾರೆ. ಇವತ್ತು ರೈತರ ಸಮಸ್ಯೆ ನಾನು ಹೇಳ್ತೇನೆ, ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟದ್ದು ಒಂದೇ, ಈ ಬಾರಿ ದಸರಾವನ್ನ ನಾವು ಗ್ರ್ಯಾಂಡ್ ಆಗಿ ಮಾಡೋದಿಲ್ಲ. ಇಂಥದನ್ನ ಬಿಟ್ರೆ ರೈತರಿಗೆ ಆಗುವಂತದ್ದು ಅದು ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಬೇರೆ ಏನು ಮಾಡ್ತಾ ಇಲ್ಲ ಅಂತ ಅರ್ಥ ಮಾಡಿದ್ದಾರೆ ಸರ್. ಏನು ಮಾಡಿದ್ದಾರೆ ಅಂತ ಪ್ರಶ್ನೆ. ಇವತ್ತು ಅವರು ಹೇಳುವಂತ ಸಾಲ ಮನ್ನಾ ಮಾಡೋದಕ್ಕೆ ಪ್ರಾಕ್ಟಿಕಲಿ ಸಾಧ್ಯ ಆಗದೇ ಇರಬಹುದು. ಅಲ್ಲ ನೋಡಿ, ಎರಡು ವಿಷಯ ಇದೆ ರಕ್ಷತ್ ಶೆಟ್ರೆ, ಎರಡು ವಿಷಯ ಇದೆ ಇಲ್ಲಿ. ಒಂದು ಮಳೆ ಬರದೇ ಇರುವಂತದ್ದು ವಿಷಯ, ಇನ್ನೊಂದು ರೈತರ ಒಂದು ಸಮಸ್ಯೆ. ರೈತರ ಸಮಸ್ಯೆಗೂ ಈ ಇತ್ತೀಚೆಗೆ ಮಳೆಯ ಕೊರತೆಗೂ ಅದಕ್ಕೆ ಸಂಬಂಧ ಇದ್ರೂ ಕೂಡ ಅದು ಬೇರೆ ಎರಡು ವಿಚಾರಗಳು. ಮಾಡೋದಕ್ಕೆ ಹೊರಟ್ರು ಮುಖ್ಯಮಂತ್ರಿಗಳು ಬಾಯೇ ಬಿಡೋದಿಲ್ಲ. ಮೋಡ ಬಿತ್ತನೆ ಎಷ್ಟು ಯಶಸ್ವಿ ಆಗ್ತದೆ, ಇಲ್ಲ ಮೋಡ ಗಾಳಿ ಬಂದಾಗೆ ಅದರಲ್ಲಿ ದುಂದು ಕಾಳಜಿ ಇತ್ತು, ಏನಾದ್ರೂ ನಾನು ಮಾಡಬೇಕು, ಈಗ ಹವಾಮಾನ ಇಲಾಖೆಯವರು ಮುಂದಿನ 10 ದಿನದಲ್ಲಿ ಒಳ್ಳೆ ಮಳೆ ಬರ್ತದೆ ಹೇಳಿ ಕೊಟ್ಟಿದಾರಲ್ಲ ಮುನ್ಸೂಚನೆ. 3 ದಿನದಿಂದ ಮಳೆ ಬರ್ತಾ ಉಂಟು. ಫ್ಯೂಚರ್ ಮೇಲೆ ಬಹಳ ಅವಲಂಬನೆ ಮಾಡಿಕೊಂಡಿದ್ದಾರೆ ನೋಡಿ. ಇವತ್ತು ಮೋಡ ಬಿತ್ತನೆ ಮಾಡಬೇಕಾದ್ರೆ ಹವಾಮಾನ ಇಲಾಖೆಯವರು ಹೇಳಬೇಕು ಮೋಡ ಎಲ್ಲಿ ಬರ್ತದೆ, ಹವಾಮಾನ ಇಲಾಖೆಯವರು ಹೇಳಿದ ಮೇಲೆ ಮಾಡ್ಲಿಕ್ಕೆ ಆಗ್ತದೆ. ಮುಖ್ಯಮಂತ್ರಿ ಶೆಣೈ ಅವರು ಹೇಳ್ತಾರ, ಸದ್ಯ ಇರುವಂತ ಸರ್ಕಾರ ಅದನ್ನ ಹೆಚ್ಚು ಸೀರಿಯಸ್ ಆಗಿ ಸಮಸ್ಯೆ 100% ರೈತರ ಸಮಸ್ಯೆಯನ್ನ ಹೆಚ್ಚು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಮತ್ತೆ ಇವರ ನಿರೀಕ್ಷೆ ಮತ್ತೆ ಇವರ ಅಪೇಕ್ಷೆಯ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು ಆಗ್ಲಿಕ್ಕಿಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ಗೊತ್ತಿದೆ, ಈಗ ಕೃಷ್ಣ ಬೈರೇಗೌಡರು ಕೃಷಿ ಸಚಿವರಾಗಿ ಅವರಿಗೆ ಅಲ್ಲಿ ನಾಟಕ ಕಲಿತು ಬಂದ ಕೃಷಿ ಸಚಿವರಿಗೆ ಏನು ಗೊತ್ತಿದೆ ಅಂತ ಪ್ರಶ್ನೆ ಮಾಡ್ತಾರೆ. ಅವರನ್ನು ಕೃಷಿ ಸಚಿವರನ್ನಾಗಿ ಮಾಡಿದ ಉದ್ದೇಶವೇ ಅದು ಆಧುನಿಕ ತಂತ್ರಜ್ಞಾನ. ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಳಬೇಕು. ವಿಶೇಷ ಕಾರ್ಯಕ್ರಮದಲ್ಲಿ ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. Shiddas, the Samsung exclusive store, City Arcade, Bendurwell, Mangalore, and Udupi Manipal Main Road, Udupi. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಮಟ್ಟರ್ ಅವರೇ, ನೀವು ಸಭೆಗಳನ್ನು ಮಾಡ್ತಾ ಇದ್ದೀರಿ, ಯಾತ್ರೆಗಳನ್ನು ಮಾಡ್ತಾ ಇದ್ದೀರಿ, ವಿರೋಧಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಸೊ ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇದೆ ಸರ್, ನೀವು ಏನು ತಂದಿದ್ದೀರಿ, ಏನು ಮಾಡಿದ್ದೀರಿ ಅಂತ ಪ್ರಶ್ನೆ ಬರುತ್ತೆ. ಬಾಯಲ್ಲಿ ಹೇಳುವಂಥದ್ದು ಬಹಳ ಸುಲಭ, ನೀವು ಮಾಡಿದ್ದೀನು ಅಂತ ಪ್ರಶ್ನೆ. ನಿಮ್ಮ MP ಗಳಿದ್ದಾರೆ, ನಿಮ್ಮ ಸರ್ಕಾರ ಇದೆ, ಸ್ವತಃ ಯಡಿಯೂರಪ್ಪನವರು ಸಂಸದರು, ಪ್ರಹ್ಲಾದ್ ಜೋಶಿಯವರು ಸಂಸದರು, ಏನು ಮಾಡಿದ್ದಾರೆ, ರಾಜ್ಯಕ್ಕೆ ತಂದದ್ದು ಏನನ್ನ ನೋಡಿ. ನಾವೊಂದು ಮಾತನ್ನು ಹೇಳ್ತೇನೆ. ಮುಖ್ಯಮಂತ್ರಿಗಳು ಕಳಸ ಬಂಡೂರಿ ಬಗ್ಗೆ ಪ್ರಧಾನಮಂತ್ರಿಯರನ್ನು ಭೇಟಿಯಾಗಿ ಮಾತುಕತೆ ಎಲ್ಲ ಮಾಡಿದರು. ಒಂದೇ ಒಂದು ಮನವಿನ್ನಾದರೂ ರಾಜ್ಯದ ಬರಗಾಲದ ಬಗ್ಗೆ ಪ್ರಧಾನಮಂತ್ರಿಗಳು ಭೇಟಿಯಾದಾಗ ಇವರು ಕೊಟ್ಟದುಂಟ? ಕೊಡಲಿಲ್ಲ. ರಾಜ್ಯದಿಂದ ಅಂಕಿಅಂಶಗಳನ್ನು ಕೊಡಲಿಲ್ಲ. ಹಂತ ಹಂತವಾಗಿ ರಾಜ್ಯಕ್ಕೆ ಕೇಂದ್ರದಿಂದ ಏನು ಸಹಾಯಧನ ಬರ್ತದ ಅದು
ಸಾವಿರಾರು ಸರಿ ಸರ್, ನಾನು ಅದನ್ನು ಒಪ್ಪುಕೊಳ್ಳೋದು ಇಲ್ಲ, ತಿರಸ್ಕರಿಸೋದಿಲ್ಲ. ಒಂದು, ಅವರು ಏನೂ ಮಾಡಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ನಿಮಗೆ ಸಭೆಯನ್ನು ಮಾಡುವವರಿಗೆ, ಯಾತ್ರೆಯನ್ನು ಮಾಡುವವರಿಗೆ ಅಷ್ಟು ಗೊತ್ತಿಲ್ವಾ? ನೋಡಿ, ನಾವು ನಿಮ್ಮ ಸಂಸದರಿಗೆ ಅಷ್ಟು ಗೊತ್ತಾಗೋದಿಲ್ಲ. ಈಗಾಗಲೇ ನಮ್ಮ ಎಲ್ಲ ಸಂಸದರು ಹೋಗಿ ಪ್ರಧಾನಮಂತ್ರಿಯವರಿಗೆ, ಕೃಷಿ ಸಚಿವರಿಗೆ ಈ ವಿಚಾರಗಳನ್ನು ಮನದಟ್ಟು ಮಾಡಿದ್ದಾರೆ. ಇಮಿಡಿಯೇಟ್ ಆಗಿ ನಮ್ಮ ಸಂಸದರ ಪ್ರಯತ್ನದಿಂದಾಗಿ ಇವತ್ತು ಕೇಂದ್ರ ಸರ್ಕಾರದಿಂದ ತಂಡ ಬರಗಾಲ ಪೀಡಿತ ಪ್ರದೇಶಗಳಲ್ಲಿ ಇಲ್ಲ ಸರ್, ಅದು ಎಲ್ಲಾ ಸರ್ಕಾರ ಇದ್ದಾಗ್ಲೂ ಕೂಡ ಮುಖ್ಯಮಂತ್ರಿಗಳು ಭೇಟಿ ಆದಾಗ ಒಂದು ತಂಡ ಬರುವಂತದ್ದು, ಅವ್ರು 4,000 ಕೋಟಿ ಕೇಳಿದ್ರೆ 300 ಕೋಟಿ ಕೊಡುವಂತದ್ದು, ಇದು ನಾವು ನೋಡಿದ್ದೇವೆ. ಹಿಂದಿನ ಸರ್ಕಾರ, ಹಿಂದೆಯೂ ಹಿಂದಿನ ಸರ್ಕಾರಗಳು ಕೊಡುವ ಹಣಕ್ಕೂ ಈಗಿನ ಭಾರತೀಯ ಜನತಾ ಪಕ್ಷ ನೇತೃತ್ವದ ಸರ್ಕಾರ ರಾಜ್ಯಗಳಿಗೆ ಕೊಡುವ ಹಣಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ. ಸರಿ, ನಿಮ್ಮ ಸಂಸದರ ಜವಾಬ್ದಾರಿ ಅಷ್ಟೇ? ಖಂಡಿತವಾಗಿ ನಮ್ಮ ಸಂಸದರು ಏನು ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ರಾಜ್ಯದ ವಿಚಾರಗಳ ಬಗ್ಗೆ. ಬಿಹಾರಕ್ಕೆ ವಿಶೇಷ ಪ್ಯಾಕೇಜ್ ಅಂತ ಕೊಡ್ತಾರೆ ಪ್ರಧಾನಮಂತ್ರಿಗಳು. ಯಾಕೆಂತ ಹೇಳಿದ್ರೆ ಅಲ್ಲಿ ಚುನಾವಣೆ ಇದೆ. ರಾಜ್ಯದಲ್ಲಿ 457, ನೀವು ಹೇಳಿದ ಹಾಗೆ 457 ಜನ ಸತ್ತಿದ್ದಾರೆ ರೈತರು. ಬಿಹಾರದಲ್ಲಿ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಗಳು ರಾಜ್ಯಕ್ಕೆ ವಿಶೇಷವಾಗಿ. ಬಿಹಾರದಲ್ಲಿ ಚುನಾವಣೆ ಉದ್ದೇಶದಿಂದ ಮಾತ್ರ ಕೊಡ್ತಾ ಇಲ್ಲ. ಬಿಹಾರ ಇವತ್ತು ಕೂಡ ದೇಶಕ್ಕೆ ಸ್ವಾತಂತ್ರ್ಯ ಬಂದ 68 ವರ್ಷಗಳಾದರೂ ಕೂಡ ನಾವು ಇವತ್ತು ಕೂಡ ಕಂಡು ಕೇಳಿರದ ಬಡತನ, ಕಂಡು ಕೇಳಿರೋ. ಸರಿ ಸರ್, ಬಿಹಾರ ಬಿಟ್ಟು ಬಿಡಿ. ಸರಿ, ನಮಗೆ ಏನು ಕೊಟ್ರಿ? ಖಂಡಿತವಾಗಿ ಕೊಡ್ತೇವೆ. ವಿಶೇಷ ಪ್ಯಾಕೇಜ್ ಅಂತ ಅವರಿಗೆ ಕೊಡ್ತೀರಿ, ಉಳಿದ ರಾಜ್ಯಗಳಿಗೆ ಸಿಗುತ್ತೆ. ನಮ್ಮ ರಾಜ್ಯಕ್ಕೆ ಏನ್ ನಿಮ್ಮ ಸಂಸದರ ತಂದದ್ದು? ನಮ್ಮ ಸಂಸದರ ಪ್ರಯತ್ನದಿಂದ ಭಾಷಣ ಮಾಡ್ತೀರಿ, ರೈತ ಚೈತನ್ಯ ಯಾತ್ರೆಯನ್ನು ಮಾಡ್ತೀರಿ. ಕರ್ನಾಟಕಕ್ಕೂ ಕೂಡ ಏನು ನಮ್ಮ ಈಗಾಗಲೇ ಕರ್ನಾಟಕಕ್ಕೂ ಕೂಡ ವಿಶೇಷ ಪ್ಯಾಕೇಜ್ ಅನ್ನು ಕೊಡಬೇಕಂತ ನಮ್ಮ ಎಂಪಿಗಳು, ಸಂಸದರು, ನಮ್ಮ ಎಲ್ಲ ನಾಯಕರುಗಳು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತೆಲ್ಲ ನಾಳೆ ಖಂಡಿತವಾಗಿ ಹೇಳ್ಕೊಳ್ಳೋದಕ್ಕೆ ಸಚಿವರಿದ್ದಾರೆ ಇಲ್ಲಿ, ಖಂಡಿತ ಇದ್ದಾರೆ. 2 ಜನ ಕೇಂದ್ರ ಕ್ಯಾಬಿನೆಟ್ ಸಚಿವರು, ಅವರುಗಳ ನೇತೃತ್ವದಲ್ಲಿ ನಾವು ವಿಶೇಷ ಪ್ಯಾಕೇಜ್ ಅನ್ನು ಕರ್ನಾಟಕಕ್ಕೂ ತರುವ ಪ್ರಯತ್ನವನ್ನು ಮಾಡ್ತಾರೆ. ಆದ್ರೆ ಆ ನಿಟ್ಟಿನಲ್ಲಿ ಅದೇ ಪರಿಹಾರ ಇತ್ತು ನಿಮಗೆ. ಹಾಗಾದ್ರೆ ಈ ಸಭೆಗಳನ್ನ ಮಾಡುವಂತದ್ದು, ರೈತರನ್ನ ಎಬ್ಬಿಸುವಂತದಕ್ಕಿಂತ ಕೇಂದ್ರದಿಂದ ತರುವಂತದ್ದು ನಿಮ್ಮ ಪರಿಹಾರ ಆಗಿತ್ತು. ಈ ಸರ್ಕಾರ ನಿದ್ರೆ ಮಾಡುತ್ತಾರೆ, ಸರ್ಕಾರವನ್ನು ನಿದ್ರೆ ಮಾಡಲಿಕ್ಕೆ ಬಿಡುವುದು, ನಾವು ಕೇಂದ್ರದಿಂದ ಬೇಕಾದಷ್ಟು ಹಣವನ್ನು ತಂದು ಸುರಿಯುವುದು, ಇದು ಖಂಡಿತವಾಗಿ ಆಗುವಂತ ಸರಿಯಾದ ಒಂದು ನಿಯಮ ಅಲ್ಲ, ಕ್ರಮ ಅಲ್ಲ. ನಾವು ಈ ಸರ್ಕಾರವನ್ನು ಬಡಿದೆಬ್ಬಿಸಬೇಕು. ನಾವೇನು ಕೊಡ್ತೇವೆ ಅದನ್ನು ತರ್ತಾ ಇದ್ದೇವೆ. ನಾವು ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಸ್ಮಾರ್ಟ್ ಸಿಟಿ ಅದರಿಂದ ರೈತರಿಗೆ ಏನೂ ಆಗೋದಿಲ್ಲ, ರೈತರ ಸಂಕಷ್ಟ ಪರಿಹಾರ ಆಗೋದಿಲ್ಲ. ರೈತರ ಮಗನು ಕೂಡ ಗ್ರಾಮೀಣ ಪ್ರದೇಶಕ್ಕೆ ನಿಮ್ಮ ಸಂಸದರು ತಂದದ್ದು ಏನನ್ನ? ಬರಗಾಲ ಬಂತು ರಾಜ್ಯಕ್ಕೆ ಅಂತ ಆದಾಗ ನಿಮ್ಮ ಸಂಸದರು ತಂದದ್ದು ಏನನ್ನ? ನೋಡಿ, ಬರಗಾಲ ಬಂದಿದೆ, ನಾವು ಯಾತ್ರೆಗಳನ್ನ ಮಾಡ್ತಾ ಇದ್ದೇವೆ, ಸರ್ಕಾರವನ್ನು ಎಚ್ಚರಿಸುವ ಕೆಲಸ ಒಂದು ಕಡೆಯಿಂದ. ಆದರೆ ಇನ್ನೊಂದು ಕಡೆಯಿಂದ ನಮ್ಮ ಸಂಸದರು ಮಂತ್ರಿಗಳು ಈಗಾಗಲೇ ಅನೇಕ ಬಾರಿ ಚಿಂತನೆ ಏನು ಮಾಡಿಲ್ಲ ಅಂತ ಹೇಳಬಹುದು. ನಾನು ಪ್ರಾಮಾಣಿಕವಾಗಿ ಹೇಳಿದೆ, ನಾವು ಪ್ರಾಮಾಣಿಕ ಪ್ರಯತ್ನ ಹೇಳ್ಕೊಳ್ಳೋದಕ್ಕಾದ್ರೂ ನೀವು ಭಾಷಣ ಮಾಡುವಾಗ ಅವರನ್ನ ಬೈಯೋದಕ್ಕಿಂತ ನಾವು ಇದನ್ನ ಮಾಡಿದ್ದೇವೆ ಅಂತ ಆದ್ರೆ ನೀವು ಮಾಡಿದ್ರೆ ಹೇಳ್ಕೊಳ್ಬಹುದಿತ್ತು. ನಾಳೆ ನಾವು ಉಡುಪಿಯಲ್ಲೇ ನಾವು ಆ ಮಾತನ್ನು ಹೇಳಿಸ್ತೇವೆ. ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಎಷ್ಟು ಹಣ ಇಲ್ಲಿ ಬರ್ತಾ ಇದೆ, ಬರುವ ನಿಟ್ಟಿನಲ್ಲಿ ಏನು ಪ್ರಯತ್ನಗಳನ್ನು ಮಾಡಿದ್ದೇವೆ ಎಂಬುದನ್ನು ನಮ್ಮ ಒಂದು ಗೊಬ್ಬರ ಫ್ಯಾಕ್ಟರಿ ನಮ್ಮ ನಾಯಕರು ಮತ್ತೆ ಸರಿ ಮಾಡೋದಕ್ಕೆ 3 ತಿಂಗಳು ಹಿಡಿತಾರೆ ನಿಮ್ಮ ಮಂತ್ರಿಗಳು. ನಿಮ್ಗೆ ಗೊತ್ತಿರಬೇಕು, ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ರೆ ಮಂಗಳೂರು ಕೆಮಿಕಲ್ ಫರ್ಟಿಲೈಸರ್ಸ್ ಯಾವಾಗಲೂ ಮುಚ್ಚಿ ಹೋಗ್ತಾ ಇದ್ದು. ನಳಿನಿ ಕುಮಾರ್ ಅವರ ಪ್ರಯತ್ನದಿಂದಾಗಿ, ಕೇಂದ್ರ ಸರ್ಕಾರದ ಪ್ರಯತ್ನದಿಂದಾಗಿ ಇವತ್ತು ಎಂಸೆಫ್ ಉಳಿದಿದೆ ಅಂತ ಹೇಳಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಖಂಡಿತ ಕೇಂದ್ರ ಸರ್ಕಾರದ ಇವತ್ತು ಎನ್ಡಿಎ ಸರ್ಕಾರ ಅಲ್ಲದಿದ್ರೆ ಮುಚ್ಚಿ ಹೋಗ್ತಾ ಇತ್ತು. ಅದೇ ಪ್ರಶ್ನೆ ಅದೇ ಇರುವಂತದ್ದು. ನಿಮ್ಮ ಜವಾಬ್ದಾರಿ ಭಾಷಣ ಹೊಡೆಯುವುದು ಮಾತ್ರ. ನಿಮ್ಮ ಸಂಸದರು ನಮ್ಮ ಜವಾಬ್ದಾರಿ ಭಾಷಣ, ಕೇಂದ್ರದಿಂದ ಏನು ತರೋದಕ್ಕಾಗತ್ತ ಅದನ್ನು ತರುವಂತದ್ದು ನಿಮ್ಮ ಜವಾಬ್ದಾರಿ ಅಲ್ಲ. ಅದನ್ನು ಅವರೇ ಮಾಡಬೇಕು, ಅವರೇ ಮಾಡಬೇಕು ಅದನ್ನು. ನೋಡಿ, ಒಂದು ಕಡೆಯಿಂದ ಆಡಳಿತಾರೂಢ ಪಕ್ಷಗಳು ಆ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಆ ಪಕ್ಷ ಸಹಕಾರ ಕೊಡಬೇಕು, ನಾವು ಅದಕ್ಕೆ ನಾವು ಸಹಕಾರವನ್ನು ಕೊಡಬೇಕು, ನಾವು ಪ್ರಯತ್ನವನ್ನು ಮಾಡಬೇಕು. ಅದನ್ನು ಮಾಡ್ತಾ ಇದ್ದೇವೆ. ನಾವು ನಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಪ್ರಶ್ನೆಯೇ ಇಲ್ಲ. ನಮ್ಮ ಜವಾಬ್ದಾರಿ ಏನುಂಟ, ನಮ್ಮ ಸಂಸದರಾಗಲಿ, ನಮ್ಮ ಸಚಿವರುಗಳಾಗಲಿ, ನಮ್ಮ ನಾಯಕರುಗಳು ಖಂಡಿತ ಮಾಡ್ತೇವೆ. ಎಸ್ ಶ್ರೇಯ ಅವರೇ, ಕೇಂದ್ರದ ಜೊತೆಗೆ ಸರಿಯಾದ ಸಂಬಂಧವನ್ನು ನೀವು ಇಟ್ಟುಕೊಳ್ಳಿಲ್ಲ. ಮುಖ್ಯಮಂತ್ರಿಗಳು ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗೋದಿಲ್ಲ. ಕೇಂದ್ರದ ಜೊತೆಗೆ ಇವತ್ತೂ ಕೂಡ ಸರಿಯಾದ ಸಂಬಂಧ, ಸಹಕಾರ ಇಲ್ಲ. ಸೊ ಇಂಥ ಸಮಸ್ಯೆಗಳ ಇದೆಲ್ಲ ಬೇಕಾ ಈ ಸಂಕಷ್ಟದ ಸಮಯದಲ್ಲಿ? ಅದರಲ್ಲೂ ರಾಜಕೀಯ ಬೇಕಾ? ಕೇಂದ್ರದ ಜೊತೆ ಸಂಬಂಧ ಇರ್ಲಿಲ್ಲ ಅಂತ ಆದ್ರೆ ಅದು ಒಂದು ಕೈಯಲ್ಲಿ ಒಂದು ಹೊಡೆದ್ರೆ ಶಬ್ದ ಆಗೋದಲ್ಲ, 2 ಕೈಯಲ್ಲಿ ಇರ್ತದೆ. ಇವತ್ತು ನೀತಿ ಆಯೋಗದ ಸಭೆಗಳಿಗೆ ಯಾಕೆ ಹೋಗೋದಿಲ್ಲ? ಇವತ್ತು ಕರ್ನಾಟಕದ ನಿಯೋಗವನ್ನು ಹಿಡ್ಕೊಂಡು, ಇದು ರೈತರದೇ ಸಮಸ್ಯೆ. ನನಗೆ ಎಲ್ಲ ವಿಷಯ ಮಾತಾಡ್ಲಿಕ್ಕೆ ಹೋದ್ರೆ ತುಂಬಾ ಹೊತ್ತಾಗ್ತದೆ. ಕಳಸಾ ಬಂಡೂರಿ ಮಹದಾಯಿ ಯೋಜನೆ ವಿಷಯದಲ್ಲಿ ರೈತರದೇ ಸಮಸ್ಯೆ. ಉತ್ತರ ಕರ್ನಾಟಕದ ರೈತರು ಇವತ್ತಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಕುಡಿಯುವ ನೀರಿಗಾಗಿ. ನೀರಾವರಿ ಬಗ್ಗೆ ಇರ್ಲಿ, ನೀರಾವರಿ ಅಂದ್ರೆ ರೈತರ ಆ ಭಾಗದಲ್ಲಿ ರೈತರು ಜಾಸ್ತಿ. ಪ್ರಧಾನಮಂತ್ರಿ ಅವರು ಒಂದೇ ಒಂದು ಮಾತಾಡ್ಲಿಲ್ಲ. ಇವರ ಮಂತ್ರಿಗಳು ಬಾಯಿಗೆ ಬೀಗ ಹಾಕಿ ಕೂತಿದ್ರಲ್ಲಿ. ಪ್ರಧಾನಮಂತ್ರಿಗಳು ಹೇಳ್ತಾರೆ
ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳಲ್ಲಿ ಬಿಜೆಪಿ ಮುಖ್ಯಮಂತ್ರಿ ಇದ್ರೂನು ಇವ್ರು ವಿರೋಧ ಹೇಳ್ತಾರೆ ಪಕ್ಷಗಳನ್ನು ಒಪ್ಪಿಸಿ ನೀವು ವಿರೋಧ ಪಕ್ಷಗಳನ್ನು ಒಪ್ಪಿಸಿ ಅಂತ Yes, ಹೇಳ್ತಾರೆ. ಅಲ್ಲಿ ಕಾಂಗ್ರೆಸ್ ಯಾಕೆ ಇರುವಂತದ್ದು. ಕಾಂಗ್ರೆಸ್ ಯಾಕೆ ಗೋವಾದಲ್ಲಿ ಮೂರು ಕಾಂಗ್ರೆಸ್ ಇರುವಂತದ್ದು, ಮೂರು ಮಹಾರಾಷ್ಟ್ರದಲ್ಲಿ ಮೂರು ಕಾಂಗ್ರೆಸ್ ಇರುವಂತದ್ದು. ಮುಖ್ಯಮಂತ್ರಿಗಳನ್ನು ಕರೆದು 3 ಮುಖ್ಯಮಂತ್ರಿಗಳ ಸಭೆ ನಡೆಸಿ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗೆ ಪ್ರಯತ್ನ ಮಾಡ್ತಾರೆ. ಇಚ್ಛಾಶಕ್ತಿ ಇದ್ರೆ ಮಾಡ್ಲಿಕ್ಕೆ ಆಗೋದಿಲ್ವಾ? ಖಂಡಿತ ಆಗ್ತದೆ, ಇವತ್ತು ವಿರೋಧ ಆಗೋದಿಲ್ಲ ಅಂತಲ್ಲ. ಪಕ್ಷಗಳಿಗೆ ಅಧಿಕಾರ ಇದೆಯಾ? ಆದ್ರೆ ನೀವು ಅಲ್ಲಿ ಉಳಿದ ವಿರೋಧ ಪಕ್ಷಗಳು ಅದನ್ನ ಚುನಾವಣೆ ಇಶ್ಯೂ ಮಾಡ್ಕೊಳ್ಳುತ್ತೆ, ಅದು ಸಮಸ್ಯೆ ಇಲ್ಲ ವಿರೋಧ ಅವರಿಗೆ. ಪಕ್ಷಗಳಿಗೆ ಅಲ್ಲಿ ಅಧಿಕಾರ ಇಲ್ಲ. ಇವತ್ತು ನೋಡಿ, ಸಮಸ್ಯೆ ಪರಿಹಾರ ಆಗ್ಬೇಕಾ ಚುನಾವಣೆಗೆ ಹೋಗುದು? ಇವತ್ತು ನಿಮ್ಮ ವಿರೋಧ ಪಕ್ಷಗಳು- ಸಮಸ್ಯೆ ಪರಿಹಾರ ಆಗುವ ನಿಟ್ಟಿನಲ್ಲಿ ಹೆಜ್ಜೆ ಇಡಬೇಕು, ಚುನಾವಣೆ ಹೋಗುವ ನಿಟ್ಟಿನಲ್ಲಿ ಹೆಜ್ಜೆ ಇಡುವುದಲ್ಲ. ಸರಿ ಸರ್, ಅದು ಚುನಾವಣೆ ಒಂದು ನಾಳೆ ವಿಚಾರ ಬರ್ತದೆ. ಈಗ ಬರಗಾಲ ಅಥವಾ ಬರಗಾಲ ರೈತರ ಸಮಸ್ಯೆಯ ಬಗ್ಗೆ ನಿಮ್ಮ ಸರ್ಕಾರ ಕೇಂದ್ರದ ಜೊತೆಗೆ ಸಹಕಾರ ಸರಿ ಇಲ್ಲ. ಇವತ್ತು ನೀತಿ ಕೇಂದ್ರಕ್ಕೆ- ಆಯೋಗದ ಸಭೆ ಎಲ್ಲ ಒಳ್ಳೆ ಮುಖ್ಯಮಂತ್ರಿಗಳು ಬಾಂಧವ್ಯವನ್ನು ಭಾಗಿಯಾಗ್ತಾರೆ. ಇಟ್ಟುಕೊಳ್ಳಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಹೋಗೋದಿಲ್ಲ. ನೀತಿ ವಿದ್ಯುತ್ ಸಮಸ್ಯೆ ಬಗ್ಗೆ ಸಭೆ ಆದ್ರೆ ಅಸ್ಸಾಂನಲ್ಲಿ ಸಭೆ ಆಯ್ತು, ನೋಡಿ, ನಮ್ಮ ಒಂದ್ ಇಂಧನ ಸಚಿವರು ಹೋಗೋದಿಲ್ಲ. ಒಂದ್ ಹೇಳ್ತೇನೆ, ನರೇಂದ್ರ ಮೋದಿ ಅಂತ ಪ್ರಧಾನಿ ಅಂತವರ ಕಾರ್ಯವೈಖರಿಯನ್ನ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ನೀತಿ ಆಯೋಗದ ಬೇರೆ ಪಕ್ಷದ ಮುಖ್ಯಮಂತ್ರಿಗಳಿಗೆ ಬಿಡಿ, ಇವರ ಮಂತ್ರಿಮಂಡಲದ ಸಚಿವರ ಧ್ವನಿಯನ್ನ ಸಲಹೆಯನ್ನ ಅವ್ರು ಎಷ್ಟು ಕೇಳ್ತಾರೆ ಮತ್ತೆ ಇವರ ಸಚಿವರಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ನೀತಿ ನಿರ್ಧಾರಗಳಲ್ಲಿ ಸರಿ ಸರ್, ತಗೊಳ್ತಾರೆ ಪಿಯೂಷ್ ಅಂತ ಗೋಯಲ್ ನಾವು ಒಂದು ನೋಡ್ತೇವೆ. ಸಭೆಯನ್ನ ಮಾಡಿದ್ರು ಅಸ್ಸಾಂನಲ್ಲಿ. ನಮ್ಮ ಇಂಧನ ಸಚಿವರು ಹೋಗಲೇ ಇಲ್ಲ. ಕರೆಂಟ್ ಸಮಸ್ಯೆಗೆ, ವಿದ್ಯುತ್ನ ಸಮಸ್ಯೆಗೆ ಏನಾದ್ರೂ ಪರಿಹಾರ ಅಲ್ಲಿ ಕಂಡುಕೊಳ್ಬಹುದಿತ್ತು. ಅಂದ್ರೆ ಒಂದು ರೀತಿ ದ್ವೇಷದ ವಾತಾವರಣ ಇದೆ ಕೇಂದ್ರ ಅದೇ ಮತ್ತು ನಾನು ರಾಜ್ಯದ. ಹೇಳ್ತೇನೆ, ಯಾಕೆ ಈ ದ್ವೇಷದ ರಾಜ್ಯದ ಅಭಿವೃದ್ಧಿಯ ವಿಚಾರದಲ್ಲಿ ದ್ವೇಷದ ವಾತಾವರಣ ಸೃಷ್ಟಿ ಆಗಿದೆಯೋ ಇಲ್ಲ ನನ್ಗೆ ಗೊತ್ತಿಲ್ಲ. ಅದು ಆಗಿದೆ ಅಂತಾದ್ರೂ ಕೂಡ ಅದಕ್ಕೆ ನೀವು ಒಂದು ಪಕ್ಷದವರನ್ನು ಅಥವಾ ರಾಜ್ಯದ ಮಂತ್ರಿಯನ್ನು ಮಾತ್ರ ನೀವು ಜವಾಬ್ದಾರಿ ಹಾಕ್ಲಿಕ್ಕೆ ಬರುವುದಿಲ್ಲ. ಇವತ್ತು ಕೇಂದ್ರ ಸರ್ಕಾರದವರು ಕರ್ನಾಟಕದಿಂದ ಬಿಜೆಪಿಗೆ ಇಷ್ಟೊಂದು ಭರ್ಜರಿ ಇದು ಕೊಟ್ಟಿದ್ದಾರೆ. ಆದರೆ ಈಗ ಕರ್ನಾಟಕ ಮತ್ತು ತಮಿಳುನಾಡಿನ ನೀರಿನ ವಿಚಾರದಲ್ಲಿ ಇನ್ನು ಯಾವ ನಿಲುವು ತಗೊಳ್ತದೆ ಎಂಬುದು ಕೂಡ ವಿಚಾರ ಬೇರೆ ಬಿಡಿ. ಅಲ್ಲ, ಅದು ಕೂಡ ಬರ್ತದೆ. ಯಾಕಂದ್ರೆ ಜಯಲಲಿತಾ ಅವರು ಅದು ಕಾವೇರಿ ಸೊ ಕೊನೆಯದಾಗಿ ಜಯಲಲಿತಾ ಈಗ ಅವರು ರೈತ ಚೈತನ್ಯ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಜಯಲಲಿತಾ ಅವರ ವಿರುದ್ಧ ಕರ್ನಾಟಕದವರು ಇವತ್ತು ಅವರು ಅಕ್ರಮ ಆಸ್ತಿ ವಿರುದ್ಧ ಕರ್ನಾಟಕದಿಂದ ಇಲ್ಲಿ ಅದರ ಬಗ್ಗೆ ವಿಚಾರಣೆಗಳು ನಡೆದು ಇಲ್ಲಿ ಅವರು ಬೇಲ್ ತಗೊಂಡಾಗ ಪ್ರಧಾನಮಂತ್ರಿ ಹೋಗಿ ಅವರನ್ನು ಗ್ರೀಟ್ ಮಾಡ್ತಾರೆ. ಸರಿ ಸರ್, ಕೊನೆಯದಾಗಿ ನನಗೆ ನಿಮ್ಮ ರಿಯಾಕ್ಷನ್ ಬೇಕಾಗುತ್ತೆ. ರೈತ ಚೈತನ್ಯ ಯಾತ್ರೆ ಅಂತ ಮಾಡ್ತಾ ಇದ್ದಾರೆ, ನಮಗೆ ಜನ ಸೇರ್ತಾ ಇದ್ದಾರೆ, ನಾಳೆ ಉಡುಪಿಯಲ್ಲಿ 10,000 ಜನವನ್ನ ಸೇರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ. ನಿಮ್ಮ ಸರ್ಕಾರದ ವಿರುದ್ಧ ಆಕ್ರೋಶ ಇದೆ ರೈತರ ವರ್ಗದಲ್ಲಿ, ಅನಿಸ್ತಾ ಇಲ್ವೋ ನಿಮಗೆ? 25,000 ಜನ ಸೇರಿಸ್ತೇವೆ, 50,000 ಜನ ಸೇರಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ನಿಮ್ಮ ಸರ್ಕಾರದ ವಿರುದ್ಧ ಆಕ್ರೋಶ ಇದೆ ಅಂತ ಒಪ್ಕೊಳ್ತೀರಾ? ನಾನು ರೈತರು, ಈಗ ಉಡುಪಿಯಲ್ಲಿ ರೈತರಿಗೆ ಸಮಸ್ಯೆ ಇದೆ, ಆಗ ನಾನು ರೈತರ ಆತ್ಮಹತ್ಯೆ ಬಗ್ಗೆ ನಾನು ಮಾತಾಡಿದೆ. ಇವತ್ತು ರೈತರಲ್ಲಿ ಸಮಸ್ಯೆ ಇದೆ, ಆದ್ರೆ ಖಂಡಿತವಾಗಿ ಕೂಡ ರೈತರಿಗೆ ಒಂದು ನಿರ್ದಿಷ್ಟ ಸರ್ಕಾರದ ಮೇಲೆ ಆಕ್ರೋಶ ಇದೆ ಅಂತ ನಾನು ಒಪ್ಕೊಳ್ಳೋದಿಲ್ಲ. ಇವತ್ತು ಒಟ್ಟಾರೆ ಇಡೀ ದೇಶದಲ್ಲಿ ರೈತರಿಗೆ ಇಲ್ಲ ರೈತರಿಗೆ ವ್ಯವಸ್ಥೆ ಎಲ್ಲ ಸರ್ಕಾರ. ಮಹಾರಾಷ್ಟ್ರದಲ್ಲಿ ಯಾಕೆ ನೀವು ಅಲ್ಲಿ ಹೋಗಿ ಚೈತನ್ಯ ಯಾತ್ರೆ ಮಾಡಿ ನೋಡಿ, ಅಲ್ಲಿ ಅಲ್ಲಿ ಯಾಕೆ ಮಾಡ್ತಾ ಅಲ್ಲಿ ಇಲ್ಲ? ನಮ್ಮ ಸರ್ಕಾರ ಇದೆ, ರೈತರು ಆತ್ಮಹತ್ಯೆ ಮಾಡ್ತಾ ಇದ್ದಾರೆ ಅಂತ ವಿದರ್ಭದಲ್ಲಿ ಆತ್ಮಹತ್ಯೆ ಆಗ್ತಾ ಇದೆ ಸರ್. ಕಡಿಮೆ ಆಗಿದೆ, ಬಹಳಷ್ಟು ಸಂಖ್ಯೆಯಲ್ಲಿ ಕಡಿಮೆ ಆಗಿದೆ. ಕರ್ನಾಟಕಕ್ಕಿಂತ ನೀವು ಜಾಸ್ತಿ ಅಲ್ಲಿ ಆಗಿದೆ. ಅಂಕಿಅಂಶ ತೆಗೀರಿ. ಬಿಡಿ, ಎಲ್ಲ ಕಡೆ ಕಳೆದ ಸರ್ಕಾರಕ್ಕೂ ಈ ಸರ್ಕಾರಕ್ಕೂ ನಾನು ಹೇಳ್ತೇನೆ, ಚವ್ಹಾಣ್ ಅವರು ಇರುವಂತಹ ಆತ್ಮಹತ್ಯೆಗಳು ನೀವು ಕೂಡ ಅದೇ ಫಡ್ನವೀಸ್ ಇರುವಂತಹ ಸರ್ಕಾರ ವ್ಯತ್ಯಾಸಗಳು ನೋಡಿ. ಇದು ರಾಜಕೀಯಕ್ಕಿಂತ ಎತ್ತರಕ್ಕೆ ಬೆಳೆದು ಎಲ್ಲ ಪಕ್ಷದವರು ನೀವು ಹೇಳಿದ್ರಾಗ ಸಂಕಷ್ಟದ ಸಮಯದಲ್ಲಿ ಒಟ್ಟಾಗುವಂತ ಇವತ್ತು ಅನಿವಾರ್ಯತೆ ಇದೆ. ಇದು ರಾಜಕೀಯ ಕೂತ್ಕೊಳ್ಳುವಂತ ಖಂಡಿತವಾಗಿ ಅವರು ಸ್ವೀಕರಿಸುವ ಮನಸ್ಥಿತಿಯಲ್ಲಿ ಅವರಿಗೆ ಕೂಡ ಇದನ್ನು ಪರಿಹಾರ ಆಗ್ಬೇಕಂತ ಇದ್ದಾಗ ನನಗೆ ತೋರುದಿಲ್ಲ. ಇವರಿಗೆ ಒಂದು ರಾಜಕೀಯ ಇಶ್ಯೂ ಬೇಕು. ಇವರಿಗೆ ಇಶ್ಯೂ ಸಿಕ್ಕಿದೆ, ರೈತರ ಆತ್ಮಹತ್ಯೆಯನ್ನು ಹಿಡ್ಕೊಂಡು ಅದನ್ನು ಪರಿಹಾರ ಹೇಗೆ ಮಾಡುದಂತ ಇವರು ಹೊರಡ್ತಾ ಇಲ್ಲ. ಇವರ ಮಾತುಗಳನ್ನು ತಾವು ಮಾಧ್ಯಮದವರು ಕೇಳಿ, ಇವರು ಪಕ್ಷ ಸಂಘಟನೆ ಗಟ್ಟಿ ಅದೇ ನಿಮಗೆ ಬೇಕಾದಂತದ್ದು ಅದೇ. ನನಗೆ ಸ್ವಲ್ಪ ಬೆಂಕಿ ಜಾಸ್ತಿ ಆಗಬೇಕು, 4 ಗಂಟೆ ಕರೆಂಟ್ ಜಾಸ್ತಿ ಹೋಗಬೇಕು, 4 ರೈತರು ಜಾಸ್ತಿ ಸಾಯಬೇಕು. ನಿಮ್ಮ ಆಸೆ ಬೆಂಕಿಯನ್ನು ಹಚ್ಚಿದವರು ಅವರು, ಅದನ್ನ ಕಡಿಮೆ ಮಾಡುವ ಪ್ರಯತ್ನವನ್ನು ಮಾಡ್ತಿರೋ ನಾವು. ಇನ್ನಾದರೂ ಈ ಸರ್ಕಾರ ಸ್ವಲ್ಪ ಎಚ್ಚೆತ್ತೇಳಲಿ, ನಿದ್ರೆಯಿಂದ ಹೊರಬರಲಿ. ಈ ಸರ್ಕಾರದ ಮಂತ್ರಿಗಳು ಬೆಂಗಳೂರಿಗೆ ಸೀಮಿತವಾಗುವ ಬದಲು ರಾಜ್ಯಾದ್ಯಂತ ಸಂಚಾರ ಮಾಡಲಿ. ಏನು ಸ್ಪಷ್ಟವಾದರೂ ಸ್ವಲ್ಪ ಪ್ರಯತ್ನವನ್ನು ರೈತರನ್ನು ಉಳಿಸುವ ಒಂದು ಕ್ರಮಗಳನ್ನು ಕೈಗೊಳ್ಳಿ. ತನ್ಮೂಲಕ ಸರ್ಕಾರ ಇದೆ ಎಂಬುದನ್ನು ತೋರಿಸಿಕೊಡಲಿ ಎಂಬುದು ನಮ್ಮ ಒಂದು ಪ್ರಾಮಾಣಿಕವಾಗಿ. ಇದು ರೈತರ ಮೇಲಿನ ಕಾಳಜಿಗೋಸ್ಕರ ನೀವು ಮಾಡ್ತಾ ಇದ್ದೀರಿ. ಖಂಡಿತವಾಗಿಯೂ ಪಕ್ಷವನ್ನ ಸಂಘಟಿಸುವುದಕ್ಕೋಸ್ಕರ ಮಾಡ್ತಾ ಇರೋದಲ್ಲ. ಇದನ್ನ ನಾವು ಜನ ಎಲ್ಲರೂ ಒಪ್ಪಿಕೊಳ್ಳಬೇಕು. ನೋಡಿ, ಉರಿಯುತ್ತಿರುವ ಸಮಸ್ಯೆಗಳ ಬಗ್ಗೆ ಅದನ್ನ ಸರ್ಕಾರದ ಗಮನಕ್ಕೆ ತಂದು ಪರಿಹಾರ ಮಾಡೋ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಎಸ್ ಸರ್, ಧನ್ಯವಾದಗಳು ಡಿಸ್ಕಷನ್ ಅಲ್ಲಿ ಭಾಗವಹಿಸಕ್ಕೆ ಸರ್. ತಮಗೂ ಕೂಡ ಧನ್ಯವಾದಗಳು. ಇದು ಇವತ್ತಿನ ವಿಶೇಷ. ನಾಳೆಯ ದಿನ ರೈತ ಚೈತನ್ಯ ಯಾತ್ರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಚರಿಸೋದಕ್ಕೆ ಇದೆ. ಬಹುಶಃ ಯಾವ ರೀತಿ ಇಲ್ಲಿನ ಜನ ಅದನ್ನು ಸ್ವೀಕರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಇದು ಇಲ್ಲಿನ ಇವತ್ತಿನ ವಿಶೇಷ. ನಿಮ್ಮ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.
ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗ್ಲೋರ್ and ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ.